ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ಈಗಾಗಲೇ ಏನು ಕರ್ನಾಟಕ ರಾಜ್ಯ ಸರ್ಕಾರ ಏನು ಪ್ರಕಟ ಮಾಡಿದೆ ಅಂದರೆ ಮುಂದಿನ ನವೆಂಬರ್ 17ರಿಂದ ಕಾಲೇಜುಗಳು ಆರಂಭ ಆಗ್ತಾ ಇದೆ ಅಂತ ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಒಂದಷ್ಟು ಗೊಂದಲಗಳು ಕಾಣಿಸ್ತಾ ಉಂಟು. ಅಂದರೆ ಕಾಲೇಜ್ ಆರಂಭದ ಬಗ್ಗೆ ಅಥವಾ ಏನು ತಡವಾದ ವಿಳಂಬವಾದ ಈ ವಿಚಾರದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಚರ್ಚೆ ಏನಂತ ಹೇಳಿದ್ರೆ ಸರ್ಕಾರ ಕೊಟ್ಟಿರೋ ಪ್ರಕಟಣೆಯಲ್ಲೇ ಇರುವಂಥದ್ದು ಅಥವಾ ಅವರ ಮಾರ್ಗದರ್ಶಿ ಸೂತ್ರದ ಪ್ರಕಾರ ಅಲ್ಲಿರುವಂಥದ್ದು ಏನಂತ ಹೇಳಿದ್ರೆ ಕಾಲೇಜುಗಳಲ್ಲಿ ರೆಗ್ಯುಲರ್ ತರಗತಿಗಳನ್ನು ಕೂಡ ಮಾಡ್ಬೋದು ಅಥವಾ ಆನ್ಲೈನ್ ತರಗತಿಗಳನ್ನು ಕೂಡ ಮಾಡ್ಬೋದು. ಅಂದರೆ ವಿದ್ಯಾರ್ಥಿಗಳು ರೆಗ್ಯುಲರ್ ಕ್ಲಾಸಿಗೆ ಕೂಡ ಅಟೆಂಡ್ ಆಗ್ಬೋದು ಅಥವಾ ಈ ಏನು ಆನ್ಲೈನ್ ತರಗತಿಯನ್ನು ಕೂಡ ಅಟೆಂಡ್ ಮಾಡ್ಬೋದು. ಅವರು ವಿದ್ಯಾರ್ಥಿಗಳ ಆಯ್ಕೆಗೆ ಬಿಟ್ಟದ್ದು ಅಂತ. ಇಲ್ಲಿ ಒಂದಷ್ಟು ಇದು ಗೊಂದಲಕ್ಕೆ ಕಾರಣವಾಗುವುದಿಲ್ಲವೇ ಅನ್ನೋದೇ ಇವತ್ತಿನ ನಮ್ಮ ಸಂವಾದ. ಈ ಒಂದು ಸಂವಾದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಮಿಫ್ಟ್ ಕಾಲೇಜಿನ ನಿರ್ದೇಶಕರಾಗಿರುವಂಥ MG ಹೆಗ್ಡೆ ಅವರಿದ್ದಾರೆ. ನಾನು MG ಹೆಗ್ಡೆ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರಿನ ಬೆಸೆಂಟ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಂಥ ಅರುಣ್ ಕುಮಾರ್ ಅವರಿದ್ದಾರೆ. ಅರುಣ್ ಕುಮಾರ್ ಅವರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಂಗಳೂರಿನ SDM ಲಾ ಕಾಲೇಜಿನಲ್ಲಿ 4ನೇ ವರ್ಷದ ಲಾ ವಿದ್ಯಾರ್ಥಿ ಆಗಿರುವಂಥ ಕೋಟ್ರೇಶ್ ಅವರಿದ್ದಾರೆ. ಕೋಟ್ರೇಶ್ ಅವರಿಗೆ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೀಕ್ಷಕರೇ, ಈಗಾಗಲೇ ನೀವು ಈ ಒಂದು ಏನು ಮುಂದಿನ ತಿಂಗಳಿಂದ ಆರಂಭವಾಗ್ತಾ ಇರುವಂಥ ಕಾಲೇಜಿನ ವಿಚಾರವಾಗಿ ಅಥವಾ ಆ ಒಂದು ಪ್ರಕಟಣೆ ಅಥವಾ ಸರ್ಕಾರದ ನಿರ್ಧಾರದ ಬಗ್ಗೆ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಈಗಾಗಲೇ ನೋಡಿರ್ತೀರಿ, ಓದಿರ್ತೀರಿ, ಕೇಳಿರ್ತೀರಿ. ಸಾಮಾನ್ಯವಾಗಿ ಏನು ನಾವು ಇಲ್ಲಿ ಎತ್ತಿರುವಂಥ ಪ್ರಶ್ನೆಯನ್ನು ಈಗಾಗಲೇ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಒಟ್ಟು ಒಂದು ಇವತ್ತಿನ ಏನು ಮಾಧ್ಯಮಗಳ ಚರ್ಚೆಗಳಲ್ಲಿ ಅಥವಾ ಏನು ಸಂವಾದಗಳಲ್ಲಿ ಈ ಒಂದು ಅಭಿಪ್ರಾಯಗಳು ಕೇಳಿ ಬರ್ತಾ ಉಂಟು. ಯಾಕಂತ ಹೇಳಿದ್ರೆ ಸರ್ಕಾರದ ನಿರ್ಧಾರ ಒಳ್ಳೆಯದೇ ಇರಬಹುದು, ಸರಿ, ಆದರೆ ಅಲ್ಲೊಂದು ಏನು ಅಡ್ಡಗೋಡೆಯಲ್ಲಿ ದೀಪ ಇಟ್ಟಂತೆ ನೀವು ರೆಗ್ಯುಲರ್ ಕ್ಲಾಸ್ಗೆ ಬೇಕಿದ್ದರೆ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸ್ ಹೇಗೆ ಮುಂದುವರಿತದೆ ಆ ಆನ್ಲೈನ್ ಕ್ಲಾಸ್ಗೆ ಕೂಡ ಅಟೆಂಡ್ ಆಗಬಹುದಂತ. ಅಂದರೆ ಒಟ್ಟು ಏನು ಶೈಕ್ಷಣಿಕ ವ್ಯವಸ್ಥೆಯನ್ನು ಅಷ್ಟೊಂದು ಡೋಲಾಯಮಾನ ಅಥವಾ ಒಂದು ಗೊಂದಲದಲ್ಲಿ ಇಟ್ಟರೆ ಅಥವಾ ಒಂದು ಸ್ಪಷ್ಟವಾದ ನಿಖರವಾದ ಒಂದು ನಿಲುವು ಅಥವಾ ನಿರ್ಧಾರ ತೆಗೆದುಕೊಳ್ಳದೆ ಹೋದರೆ ಅದು ಒಟ್ಟು ಟೋಟಲ್ ವ್ಯವಸ್ಥೆ ಒಂದಷ್ಟು ಗೊಂದಲಮಯ ಆಗುವುದಿಲ್ವೋ? ಇಲ್ಲಿ ಗೊಂದಲಮಯ ಯಾರಿಗೆಲ್ಲ? ಕಾಲೇಜಿನ ಆಡಳಿತ ಮಂಡಳಿಯವರಿಗೂ ಕೂಡ ಒಂದು ಗೊಂದಲ, ಇನ್ನೊಂದು ಕಡೆ ಉಪನ್ಯಾಸಕ ವರ್ಗದವರಿಗೂ ಗೊಂದಲ, ಇನ್ನೊಂದು ಕಡೆ ವಿದ್ಯಾರ್ಥಿ ವರ್ಗದವರಿಗೂ ಗೊಂದಲ. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ, ಯಾಕಂತ ಹೇಳಿದ್ರೆ ಇಲ್ಲಿ ವೀಕ್ಷಕರ ಹತ್ರ ಕೂಡ ಕೇಳುವಂಥದ್ದು, ಯಾಕಂತ ಹೇಳಿದ್ರೆ ಸರ್ಕಾರ ಮತ್ತೆ ಕೂಡ ಕೇಳಿದೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕೊಡಿ, ನಾವು ಪರಿಶೀಲನೆ ಮಾಡ್ತೇವೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಚರ್ಚೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ನಾನು MG ಹೆಗ್ಡೆ ಅವರೇ, ಮಂಗಳೂರಿನಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ಇಷ್ಟು ಜನಪ್ರಿಯರೋ ಕರ್ನಾಟಕದಲ್ಲಿ ಏನು ಮೊದಲ ಬಾರಿಗೆ ಫ್ಯಾಷನ್ ಡಿಸೈನಿಂಗಿನ ಒಂದು ಕಾಲೇಜನ್ನು ಆರಂಭಿಸಿದಂಥ ಶ್ರೇಯಸ್ಸು ಕೂಡ ನಿಮ್ಮದು. ಕಾಲೇಜಿನ ಒಂದು ಹೊಸ ಕಾಲೇಜನ್ನು ಆರಂಭ ಮಾಡುವುದು ಬೇರೆ ಅಥವಾ ಒಂದು ಹೊಸ ಪಠ್ಯಕ್ರಮವನ್ನು ಆರಂಭ ಮಾಡುವುದು ಕೂಡ ಅದೊಂದು ಅದಕ್ಕಂತ ಅದರದೇ ಆದ ಸಿದ್ಧತೆಗಳು, ಅನುಭವಗಳು ಬೇಕಾಗತ್ತೆ. ಸೊ ಈ ಎಲ್ಲ ಅನುಭವಗಳ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈ ರೀತಿಯಾಗಿ ಒಂದು ಸ್ಪಷ್ಟವಾದ ನಿರ್ಧಾರ ಇಲ್ಲದೆ ನೀವು ಕಾಲೇಜುಗಳನ್ನು ಆರಂಭಿಸಬಹುದು ಅಂತ ಹೇಳಿದರೆ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಅದನ್ನು ನೀವು ಯಾವ ರೀತಿಯಾಗಿ ತಗೊಳ್ತೀರಿ ಅಂತ ವಿಚಾರಗಳು ಬಂದಾಗ? ಕಾಲೇಜು ಆಡಳಿತ ಮಂಡಳಿಯ ನಿಲುವಿನ ಪೂರಕವಾಗಿ ಒಟ್ಟು ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಮಸ್ಯೆಗಳ ಗಮನ ನಾವು ಚರ್ಚೆ ಮಾಡ್ತೀವಿ. ಈಗ ನಾನು ಇದ್ರ ಬಗ್ಗೆ ಮೊದಲೇ ಬರ್ತಿದ್ದೆ. 1ರಿಂದ 9ನೇ ಕ್ಲಾಸಿನವರ ಶಾಲೆ ಅದರ ಭಾಗ ಬೇರೆ, ಅದರ ಪರಿಣಾಮಗಳು ಬೇರೆ. SLC PUC ಇದು ಬೇರೆ, ಡಿಗ್ರಿದು ಬೇರೆ. ಈಗ ಈ ದೇಶದಲ್ಲಿ ಒಬ್ಬ SLC ಒಂದು PUC ಅಥವಾ ಡಿಗ್ರಿಯಲ್ಲಿ ಅವನ 1 ವರ್ಷ ಒಂದು ರಾಜ್ಯದಲ್ಲಿ ವ್ಯತ್ಯಾಸ ಆದ್ರೆ ಇನ್ನೊಂದು ರಾಜ್ಯದಲ್ಲಿ ಕಂಟಿನ್ಯೂ ಆದ್ರೆ ಅವನ ಮುಂದೆ ಬರ್ತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮ್, ಗೌರ್ಮೆಂಟ್ ಎಕ್ಸಾಮ್ಗಳು ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತದೆ. ಇದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಈ AITUC ಸಾರಿ ಇದು ನಿಮ್ಮ ಇದು ಏನು ನೀಟ್ ಎಕ್ಸಾಮ್ ಮೆಡಿಕಲ್ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಬೇರೆ ರಾಜ್ಯದ CET ಅಥವಾ ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇದಕ್ಕೆಲ್ಲ ಒಂದು ನಿರ್ದಿಷ್ಟವಾದಂಥ ರೂಪುರೇಷೆಗಳಿದೆ. ಅದು ಟಚ್ ಮಾಡಿದರೆ ಈ ವಿದ್ಯಾರ್ಥಿಗಳು ನಾಳೆ ಪ್ರಾಬ್ಲಮ್ ಆದರೂ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ.
ಆಯ್ತಲ್ಲ. ಅಂದರೆ ಟೈಮಿಂಗ್ಸ್ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಆಯ್ತಪ್ಪ ನಿಮಗೆ ಈ ವರ್ಷ ಬ್ಯಾಡ್ ಹೇಳಿದ್ರು, ಇನ್ನೊಂದು ಯಾವುದೋ ಸ್ಟೇಟ್ ನಾವು ಮಾಡಿಕೊಂಡು ಬಂದರೆ ನೆಕ್ಸ್ಟ್ ಇಯರ್ ಕರ್ನಾಟಕ ನಾವು ಎಂತ ಮಾಡಬೇಕಲ್ಲಿ, ವಿದ್ಯಾರ್ಥಿಗಳಿಗೆ ಲಾಸ್. ಅಂದರೆ ನನ್ನ ಅಭಿಪ್ರಾಯ ಏನಾಗಿತ್ತು, ಮೊದಲೇ ನಾನು ಇದರ ಬಗ್ಗೆ ಆರ್ಟಿಕಲ್ ಬರೆದಾಗ ಈ ಸಿಸ್ಟಮು 1 ರಿಂದ 9 ಏನಾದರೂ ಮಾಡ್ಕೊಳ್ಳಿ, ಇವನ್ನು 10ಗೆ ಅವರ ಇಡೀ ಒಂದು ವರ್ಷವನ್ನು ಸ್ಕಿಪ್ ಮಾಡಿದ್ರು ಏನಾದ್ರು ಮಾಡಿ 10ಗೆ PUCಗೆ ಮತ್ತು ಡಿಗ್ರಿಗೆ ನೀವು ಆಲ್ ಇಂಡಿಯಾದಲ್ಲಿ ಒಂದೇ ಡಿಸಿಷನ್ ತಗೊಳ್ಳುವ ಪಾಲಿಸಿ ಮಾಡಿ. ಇಡೀ ದೇಶದಲ್ಲಿ ಒಂದೇ ನಿರ್ಧಾರ ಆಗಬೇಕು, ಆಟ ಆಡಬೇಡಿ ಮಕ್ಕಳೊಟ್ಟಿಗೆ. ನೀವು ಹೇಗೆ ಸ್ಟೇಟಿಗೆ ಕೊಡ್ತೀರಿ ನೀವು ಇದನ್ನು? ಆಲ್ ಇಂಡಿಯಾ ಎಕ್ಸಾಮ್ ಎಲ್ಲದಕ್ಕೂ ಆಲ್ ಇಂಡಿಯಾ ಎಕ್ಸಾಮ್ ಆಗಿದೆ ಈಗ, ಅದಕ್ಕೆ ಪೂರಕವಾಗಿ ಇವರು ಪಾಪ ಪಾಸಾಗಿ ಹೋಗ್ಬೇಕು. ಹಾಗೆ ಇರುವಾಗ ನೀವು ಒಂದೊಂದು ಸ್ಟೇಟಿಗೆ ನೀವು ಖುಷಿ ಬಂದಾಗೆ ಮಾಡಿ ಹೇಳಿದ್ರೆ ಈ ಹಿನ್ನೆಲೆಯಲ್ಲಿ ಈಗ ಮ್ಯಾನೇಜ್ಮೆಂಟ್ಗೆ ಸಮಸ್ಯೆ ನೋಡಿ. ಇಲ್ಲಿ ನೀವು ಹೇಳ್ತಾ ಹೋದಾಗ, ಯಾಕಂದ್ರೆ ಶಿಕ್ಷಣ ಅನ್ನೋದು ಅದು ಏನು ರಾಜ್ಯಕ್ಕೆ ಸಂಬಂಧಪಟ್ಟ ಏನು ವಿಚಾರ ಆಗಿರುವುದರಿಂದ ಅಲ್ಲ. ಕೊರೋನಾದಲ್ಲಿ ನಿಮಗೆ ಕೊರೋನಾ ಎಂತ ಆಕ್ಟ್ ಕೋವಿಡ್-19 ಇದರ ಇದ್ರ ಪ್ಯಾಂಡಮಿಕ್ ಕಾನೂನಿನ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಕ್ಯಾನ್ ಗಿವ್ ಎ ಡೈರೆಕ್ಷನ್ ಖಂಡಿತವಾಗಿ ಕೊಡಬಹುದು. ನೀವು 1 ವರ್ಷ ಇಡೀ ದೇಶದಲ್ಲಿ ಆನ್ಲೈನ್ ಆಗ್ಬೇಕು, ಇಲ್ಲ 1 ವರ್ಷ ಕಾಲೇಜುಗಳಿಲ್ಲ, ಇಲ್ಲ 1 ವರ್ಷ ಎಲ್ಲರೂ ಕ್ಲಾಸ್ ಮಾಡಿ, ಯಾವ್ದಾದ್ರು ಒಂದಾಗ್ಬೇಕು, ಇಡೀ ದೇಶಕ್ಕೆ ಒಂದಾಗ್ಬೇಕು. ಯಾಕಂದ್ರೆ ಇವರಿಗೀಗ ಲಾ ಸ್ಟೂಡೆಂಟ್, ನೀವು 4th ಇಯರ್ ನಿಮ್ಗೆ ಅಷ್ಟು ಪ್ರಾಬ್ಲಮ್. 2nd ಇಯರ್ PUC, ಫಸ್ಟ್ ಇಯರ್ ಡಿಗ್ರಿ ಅವರಿಗೆ, SLC ಅವರಿಗೆ ಟೋಟಲಿ ಕನ್ಫ್ಯೂಸ್ ಆಗ್ತಾ ಹೋಗ್ತದೆ ಒಂದು ವ್ಯತ್ಯಾಸ ಆದ್ರೆ ಅದಕ್ಕೆ ನಾನು ಹೇಳುವುದೇನೆಂದ್ರೆ, ಈಗ ನೋಡಿ ನೀವು ಆನ್ಲೈನ್ ಮಾಡಿ, ಕ್ಲಾಸಿಗೆ ಬರಲಿ ಬರದವ ಹೋಗ್ಲಿ, ಏನು ಇದಕ್ಕೆ ಅರ್ಥ ಉಂಟಾ? ಈಗ ಅವನನ್ನು ನಾವೆಂತ ಅಂತ ಕರೆಯೋದು? ಅವ ರೆಗ್ಯುಲರ್ ಸ್ಟೂಡೆಂಟ್ ಅಂತ ಕರಿತೀರಾ? ಅವನಿಗೆ ನೀವು ಎಕ್ಸಾಮ್ ಬರೀಲಿಕ್ಕೆ ಬಿಡ್ತೀರಿ ಹೇಳಿದ್ರೆ, ಇವ್ರು ಕ್ಲಾಸಿಗೆ ಬಂದವರು ಯಾಕೆ ಹಣೆ ಚಚ್ಚಿಕೊಂಡು ಪಾಪ ಅವರು ಕ್ಲಾಸಿಗೆ ಬರಬೇಕು? ಅವರು ಆನ್ಲೈನಲ್ಲೇ ಮಾಡ್ಬೋದಲ್ಲ? ಅರ್ಥ ಆಯ್ತಾ ನಿಮಗೆ? ಸೊ ಈ ಲಾಜಿಕ್ ಇದು ಫುಲ್ ಕನ್ಫ್ಯೂಸ್. ಇನ್ನೊಂದು ಹೇಳಿಬಿಡ್ತೇನೆ, ಅದಕ್ಕೆ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಆಗುದಿಲ್ಲ, ಶಿಕ್ಷಕರು ಜವಾಬ್ದಾರಿ ಆಗುದಿಲ್ಲ, ಸ್ಟೂಡೆಂಟು ಜವಾಬ್ದಾರಿ ಆಗುದಿಲ್ಲ. ಏನ್ರಿ ಆನ್ಲೈನ್ ನಮಗೆ ಚಾರ್ಜ್, ನಮ್ಮ ಹಳ್ಳಿಗಳಲ್ಲಿ ಬ್ಯಾಟ್ರಿ ಚಾರ್ಜ್ ಇದು ಮಾಡ್ಲಿಕ್ಕೆ ಕರೆಂಟ್ ಇರುವುದಿಲ್ಲ. 4 ದಿವಸ ಕರೆಂಟ್ ಹೋದ್ರೆ ನಮ್ಮ ಸಿರ್ಸಿ ಹಳ್ಳಿಗಳಲ್ಲಿ ನಾವು ಮೊಬೈಲ್ ಆಫ್ ಮಾಡಿ ಬ್ಯಾಗಲ್ಲಿ ಇಡುದು. ಕೆಲವರು ಮರ ಹತ್ತಿಕೊಂಡು ಕೂತ್ಕೊಳ್ತಾರೆ. ಅಂತ ಪರಿಸ್ಥಿತಿ ಇರುವಾಗ ಹೇಗೆ ನೀವು ಆನ್ಲೈನ್ ಹೇಳ್ತೀರಿ? ಅದೇ ಆನ್ಲೈನ್ ವಿಚಾರ ಮಾತಾಡಿದ್ರೆ ತುಂಬ ಇದೆ. ಯಾಕಂದರೆ ಆನ್ಲೈನ್ನ ಬಗ್ಗೆ ತುಂಬ ಏನು ನೀವು ಹೇಳಿದಂಥ ಬಹುಮುಖ್ಯವಾದ, ಯಾಕಂದರೆ ಹಳ್ಳಿ ಪ್ರದೇಶಗಳಲ್ಲಿ ನೆಟ್ವರ್ಕ್ ಇಲ್ಲದೆ ತೀರಾ ಬಡವರ ಮನೆಯಲ್ಲಿ 2 ಮೊಬೈಲ್ಗಳಿಲ್ಲದೆ ಸಾಮಾಜಿಕ ಇದರಲ್ಲಿ ಪಾಪದವರಿಗೆ ಮೊಬೈಲ್ ಕೊಡುವ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಪತ್ರಕರ್ತರು ಉಡುಪಿಯ ರಾಜಾರಾಮ್ ತಲ್ಲೂರು. ಅಂತ ಪರಿಸ್ಥಿತಿ ಇದೆ ಅಲ್ಲ. ಅದು ಬಹುತೇಕ ಇಡೀ ದೇಶವ್ಯಾಪಿಯಾಗಿ ಇರುವಂಥದ್ದೇ ಅದು ಬಹುದೊಡ್ಡ ಸಮಸ್ಯೆ ಆಗಿದೆ. ಸೊ ಅದನ್ನ ಈಗ ಟ್ಯಾಕಲ್ ಮಾಡೋದೇ. ಹಾಗಾಗಿ ನಮಗೆ ಮ್ಯಾನೇಜ್ಮೆಂಟ್ ಅವರಿಗೆ ಇಷ್ಟೇ ಸಮಸ್ಯೆ ಇರೋದು, ಯಾವುದನ್ನು ನಾವು ತಗೊಳ್ಬೇಕು, ಯಾವುದನ್ನು ತಗೊಳ್ಬಾರ್ದು. ನೀವು ಆನ್ಲೈನು ಮಾಡಿ, ಇದನ್ನು ಮಾಡಿ, ಹೌ ಇಟ್ ಈಸ್ ಪಾಸಿಬಲ್? ಎಸ್, ನೋಡ ನಾನು ಮತ್ತೆ ನಿಮ್ಮ ಹತ್ರ ಚರ್ಚೆಗೆ ಬರ್ತೇನೆ. ಇದು ಉಪನ್ಯಾಸಕರಾಗಿ ಅರುಣ್ ಕುಮಾರ್ ಅವರೇ, ನೀವು ಈ ಒಂದು ಏನು ವಿಚಾರದ ಬಗ್ಗೆ ನಿಮ್ಮ ತಕ್ಷಣದ ಪ್ರತಿಕ್ರಿಯೆಯನ್ನು, ಯಾಕಂತ ಹೇಳಿದ್ರೆ ಆಮೇಲೆ ನಾವು ಏನು ಉಪನ್ಯಾಸಕರ ಸಮಸ್ಯೆಗಳ ಬಗ್ಗೆ ತುಂಬ ಮಾತಾಡಲಿಕ್ಕೆ ಇದೆ. ಈಗ 17ನೇ ತಾರೀಕಿನಿಂದ ಪದವಿ, ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಕಾಲೇಜುಗಳಲ್ಲಿ ಆರಂಭ ಆಗುತ್ತೆ. ಸರ್ಕಾರ ಹೇಳುತ್ತೆ ನೀವು ಆನ್ಲೈನ್ ಕ್ಲಾಸಿಗೂ ಅಟೆಂಡ್ ಆಗ್ಬೋದು, ರೆಗ್ಯುಲರ್ ಕ್ಲಾಸಿಗೂ ಅಟೆಂಡ್ ಆಗ್ಬೋದು ಅಂತ. ಉಪನ್ಯಾಸಕರಾಗಿ ಏನು ಹೇಳ್ತೀರಿ? ಮೊದಲನೇದಾಗಿ ಆನ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿ, ಆಫ್ಲೈನ್ ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ನಾವು 2 ದಿನಕ್ಕೆ ಖಾಲಿ ಇರ್ತಾ ಇದ್ವಿ ಸರ್. ಸೊ 2 ದಿನಕ್ಕೆ ಖಾಲಿ ಏನಾಗ್ತದೆ, ನಮ್ಮಳಿಗೆ ಹೋಗ್ತೇವೆ. ಸೊ ಸಮಸ್ಯೆ ಏನಂದ್ರೆ, ಈಗ ಆಫ್ಲೈನ್ ಕ್ಲಾಸ್ ಮಾಡಿದ್ರೆ ಸಪೋಸ್ ಒಂದು ಕ್ಲಾಸ್ ಅಲ್ಲಿ 50 ಜನ ಸ್ಟೂಡೆಂಟ್ಸ್ ಇದ್ರೆ 25 ಜನ ಬರ್ತಾರೆ ಸರ್. ಅವ್ರಿಗೆ ನಾವು ಕ್ಲಾಸ್ ಮಾಡ್ತೀವಿ. ಪರ್ ಡೇ 3 ಕ್ಲಾಸ್ 4 ಕ್ಲಾಸ್ ಇರುತ್ತೆ ಒಬ್ಬರಿಗೆ ಲೆಕ್ಚರ್ಸ್ಗೆ. ಸೊ ಆಫ್ಲೈನ್ ಕ್ಲಾಸ್ ಅವ್ರು ಬಂದವರಿಗೆ ನಾವು ಕ್ಲಾಸ್ ಮಾಡ್ತೀವಿ, ಉಳಿದ ಸ್ಟೂಡೆಂಟ್ಸ್ಗೆ ಏನ್ ಮಾಡ್ಬೇಕು, ಆನ್ಲೈನ್ ಮಾಡ್ಬೇಕು. ಸೊ ಯಾವಾಗ ಮಾಡೋದು ಸರ್? ಮನೆಗೆ ಹೋದ ನಂತರ. ಸೊ ಗಂಡಸರಾದ್ರೂ ನಾವು ಕ್ಲಾಸ್ ಮಾಡೋದ್ರು. ಸೊ ಮಹಿಳೆಯರಾದ್ರೆ ಮನೆ ಕೆಲಸ ಇರ್ತದೆ, ಅವ್ರು ಕೂಡ ಮಕ್ಳು ಇರ್ತಾರೆ, ಅವರ ಎಜುಕೇಶನ್ ಕೂಡ ನೋಡ್ಬೇಕಾಗ್ತದೆ. ಸೊ ಡಬಲ್ ವರ್ಕ್ ಆಗ್ತದೆ ಸರ್. ಪ್ಲಾನಿಂಗ್ ಇಲ್ಲ ಸರ್, ಯಾವ್ದು ರೀತಿಯಾದ ಪ್ಲಾನಿಂಗ್ ಇಲ್ಲ. ಸೊ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಮೊದಲು ಪ್ಲಾನಿಂಗ್ ಮಾಡ್ಬೇಕು. ಸೊ ಪ್ಲಾನಿಂಗ್ ಇದ್ರೆ, ಸೊ ಆ ಪ್ಲಾನಿಂಗ್ ಮಾಡುವಾಗಲೇ ನಾವು 2 ರೀತಿ ಪ್ಲಾನಿಂಗ್ ಮಾಡ್ಬೇಕು. ಒಂದು ಪ್ಲಾನಿಂಗ್ ಫೇಲ್ ಆದ್ರೆ ಇನ್ನೊಂದು ಪ್ಲಾನಿಂಗ್ ಅನ್ನು ನಾವು ಪಡೆದುಕೊಳ್ಬಹುದು. ಸೊ ಆಫ್ಲೈನ್ ಮಾಡಿ, ಆನ್ಲೈನ್ ಮಾಡಿ, ಸೊ ಅಲ್ಲಿ ಸಮಸ್ಯೆ ಬರೋದು, ಮ್ಯಾನೇಜ್ಮೆಂಟ್ಗೆ ಸಮಸ್ಯೆ ಬರ್ತದೆ, ಲೆಕ್ಚರ್ಸ್ಗೆ ಸಮಸ್ಯೆ ಬರ್ತದೆ, ಸ್ಟೂಡೆಂಟ್ಸ್ಗೆ ಹೇಗೆ ಸಮಸ್ಯೆ ಬರ್ತದೆ ಅಂದರೆ, ಸೊ ಅವರು
ಮನೇಲಿ ಕೂತು ಕ್ಲಾಸ್ ಕೇಳ್ತಾರೆ, ನಾವು ಯಾಕೆ ಬರಬೇಕು? ಸಪೋಸ್ ಈಗ ದೂರದಿಂದ ಬಂದವರು, ಸೊ ಕೆಲವೊಂದು ಕಾಲೇಜಿಂದ ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಮಡಿಕೇರಿ, ಮೂಡಿಗೆರೆ ಎಲ್ಲ ಬಂದು ಇಲ್ಲಿ ಪಿ ಜಿಯಲ್ಲಿ ಕೂತ್ಕೊಳ್ತಾರೆ ಸರ್. ಸೊ ಕೆಲವರು ಏನ್ ಮಾಡ್ತಾರೆ, ಆ ಕ್ಲಾಸಿಗೆ ಹೋಗೋದಿದ್ರು ಪರವಾಗಿಲ್ಲ ಆನ್ಲೈನ್ ಮಾಡ್ತಾರೆ ಅಂತ, ಸೊ ಅವ್ರು ಬಂದು ಪಿ ಜಿಯಲ್ಲಿ ಕೂತ್ಕೊಂಡು ಅವರಲ್ಲಿ ಮಾಡಿಕೊಂಡು, ಸೊ ಅದು ಅವರಿಗೆ ಮನೆಯವ್ರಿಗೆ ಕೂಡ ಬರ್ಡನ್ ಆಗ್ತದೆ. ಸೊ ಮನೆಯವ್ರು ಏನ್ ಮಾಡ್ತಾರೆ, ಅವ್ರು ಯಾರು ಹೋಗೋದಿಲ್ಲ, ನೀವು ಯಾಕೆ ಹೋಗ್ತೀವಿ, ನಮ್ಗೆ ಬರ್ಡನ್ ಆಗ್ತದೆ, ಸೊ ನೀವು ಕೂಡ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಈ ಒಂದು ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ತದೆ. ಸೊ ಅಲ್ಲಿ ಏನಂದ್ರೆ ಎರಡೆರಡು ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ತದೆ. ಸೊ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿ, ಅವಾಗ ಏನಾಗ್ತದೆ, ಎಲ್ಲರೂ ಕೂಡ ಬರ್ತಾರೆ. ಅಥವಾ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿ, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಏನಂದ್ರೆ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗ್ತದೆ. ಸರ್ ಹೇಳಿದಾಗೆ ನೆಟ್ವರ್ಕ್ ಇರುದಿಲ್ಲ. ಸೊ ನಾವೀಗ 10 ಗಂಟೆ, ನಮ್ಗೆ ಈಗ 10 ಗಂಟೆಯಿಂದ 11 ಗಂಟೆ ತನಕ ಕ್ಲಾಸ್ ಇರುತ್ತೆ. ಕೆಲವರು ಬರುವಾಗ ಲೇಟ್ ಆಗ್ತದೆ. ಏನು ಸಮಸ್ಯೆ ಕೇಳಿದ್ರೆ, ಸರ್ ನೆಟ್ವರ್ಕ್ ಇಲ್ಲ, ಸರ್ ಕೆಲಸ ಇತ್ತು, ಸೊ ಈ ರೀತಿ ಸಮಸ್ಯೆ ಎಲ್ಲ ಬರ್ತದೆ. ಸೊ ಆ ನೆಟ್ವರ್ಕ್ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತದೆ, ಕ್ಲಾರಿಟಿ ಇಲ್ಲ ಅಂತ ಆದ್ಮೇಲೆ ಸೊ ಮಕ್ಕಳಿಗೆ ಎಜುಕೇಶನ್ ಕೂಡ ಸಿಗುದಿಲ್ಲ ಸರ್. ಇದೊಂದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ತದೆ. ಸೊ ಕೆಲವು ಏನಂದ್ರೆ ನಾವೀಗ ಮೆಟೀರಿಯಲ್ಸ್ ಅನ್ನು PDF ಮುಖಾಂತರ ಕಳಿಸ್ತೇವೆ. ಸೊ PDF ಮುಖಾಂತರ ಕಳಿಸುವಾಗ ಕೆಲವೊಂದು ಮೊಬೈಲ್ಗೆ ಆ ಆಪ್ ಸೂಟ್ ಆಗುದಿಲ್ಲ ಸರ್, ಡೌನ್ಲೋಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವಾಗ ಏನ್ ಮಾಡ್ತದೆ, ನಾವು ಹೊಸ ಆಂಡ್ರಾಯ್ಡ್ ಮೊಬೈಲ್ ಅನ್ನು ತಗೊಳ್ಬೇಕು. ಸೊ ನಿಯರ್ಲಿ 15,000 to 16,000-17,000 ಆಗ್ತದೆ. ಸೊ ಒಂದು ಮನೆಯಲ್ಲಿ 2-3 ಮಕ್ಕಳಿದ್ರೆ, ಸೊ ಬೇರೆ ಬೇರೆ ಮಕ್ಕಳಿದ್ರೆ ಮನೆಯಲ್ಲಿ ತಂದೆ ತಾಯಿ ಅವರ ಕೆಲಸಕ್ಕೆ ಹೋಗ್ಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ಮೊಬೈಲ್ ಇಡೀ ದಿವಸ ಮಕ್ಕಳ ಕೈಲಿ ಇರಬೇಕಾಗುತ್ತೆ. ಅದೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಸರ್. ನೀವು ಹೇಳಿದಾಗೆ 15,000 ರೂಪಾಯಿ ಕೊಟ್ಟು ಒಮ್ಮೆಲೆ ಮೊಬೈಲ್ ತಗೊಳ್ಬೇಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ಬಹುತೇಕ ಮಂದಿ ಉದ್ಯೋಗವನ್ನೇ ಇಲ್ಲ, ಸರಿಯಾಗಿ ಸಂಬಳ ಕೂಡ ಸಿಗ್ತಾ ಇಲ್ಲ. ಹೌದು, ಖಂಡಿತವಾಗಿ. ಎಸ್ 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 ಇದು ಕೊಟ್ರೇಶ್ ಅವರೇ, ಒಬ್ಬ ವಿದ್ಯಾರ್ಥಿಯಾಗಿ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ಇಂಥ ಒಂದು ಸನ್ನಿವೇಶದಲ್ಲಿ, ಇಂಥ ನಿರ್ಧಾರದ ಬಗ್ಗೆ? ನಾನು ಮೊದಲನೇದಾಗಿ ಎಲ್ಲಾ ಶಿಕ್ಷಕರಿಗೂ ಒಂದು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದ್ರೆ ಈ ಸಂದರ್ಭದಲ್ಲಿ ಸರ್ಕಾರ ಒಂದು ಆದೇಶ ಕೊಡುತ್ತೆ, ಒಂದು ರೂಲ್ ಮಾಡುತ್ತೆ, ಒಂದು ಲಾ ಮಾಡುತ್ತೆ, ನಿಜ. ಆದ್ರೆ ಅದು 100% ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ನಮ್ಗೆ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಅವರು ಈಗ ಎಷ್ಟೋ ಶಿಕ್ಷಕರಾಗಿರ್ಬೋದು ಅವರೇ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ. ಅವರಿಗೆ ಮೈಕ್ರೋಸಾಫ್ಟ್ ಟೀಮ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ವಿಡಿಯೋ ಅದರಲ್ಲೆಲ್ಲ ಆಪ್ ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವರಿಗೆ. ಆದ್ರೂ ಕೂಡ ಅವರು ಯಾವುದೋ ಒಂದು ಸೋರ್ಸ್ ಮೂಲಕ ಅವರು ಯೂಸ್ ಮಾಡ್ಕೊಂಡು ಕಷ್ಟಪಟ್ಟು ಅವರು ಪಾಠ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ. ಈಗ ಈ ಪಾಯಿಂಟಿಗೆ ಬರ್ಲಿಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನವೆಂಬರ್ 17ಕ್ಕೆ ಯಾಕೆ ಇವರು ಒಂದು ಕಾಲೇಜನ್ನ ಆಫ್ಲೈನ್ ಮಾಡ್ಲಿಕ್ಕೆ ರಿಓಪನ್ ಮಾಡ್ಲಿಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ. ಈ ರಿಓಪನ್ ಯಾಕೆ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ. ರಿಓಪನ್ ಮಾಡಬಾರ್ದು. ಯಾಕೆ ಹೇಳಿದ್ರೆ ಈ COVID-19ಗೆ 11 ಸ್ಟ್ರೇನ್ಸ್ಗಳಿದೆ. ಅದು ಅಂದ್ರೆ ವೈರಸ್ ಅಲ್ಲಿ 11 ಸ್ಟ್ರೇನ್ಸ್ ಇದೆ ಅಂತ. ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಥವಾ ಮನುಷ್ಯನ ಬಾಡಿಯಲ್ಲಿ ಹೇಗೆ ಬಿಹೇವ್ ಮಾಡ್ತಿದೆ ಅಂತ ಹೇಳಿ ಅದ್ರ ಬಗ್ಗೆ ಸ್ಟಡಿ ನಡೀತಾ ಇದೆ. ಅದಕ್ಕೊಂದು ಮೆಡಿಸಿನ್ ಆಗ್ಲಿ, ಇದೆಲ್ಲ ಏನು ವ್ಯಾಕ್ಸಿನ್ ಆಗ್ಲಿ ಇನ್ನೂ ಕಂಡಿಡ್ದಿಲ್ಲ, ಅದಿನ್ನೂ ಆನ್ ದ ಪ್ರೊಸೆಸ್ ಅಲ್ಲಿ ಇದೆ. ಸೊ ಅಂತ ಸಂದರ್ಭದಲ್ಲಿ ಈಗ ಅವ್ರು ಕಾಲೇಜ್ ರಿಓಪನ್ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದು COVID-19 ಟೆಸ್ಟ್ ಮಾಡ್ಬೇಕಾಗ್ತದೆ. ಆ ಟೆಸ್ಟ್ ಮಾಡಿ ಡಾಕ್ಟರ್ಸ್ ಗಳಿದ್ದಾರಾ ಅಥವಾ ನರ್ಸ್ ಗಳಿದ್ದಾರಾ ಅಂತ ಅಷ್ಟೊಂದು ಇಕ್ವಿಪ್ಮೆಂಟ್ಸ್ ಗಳು ಉಂಟಾ ನಮ್ಮ ಹತ್ರ? ಖಂಡಿತವಾಗಿ ಮಾಡಿದ್ರು ಚಾರ್ಜ್ ಎಷ್ಟಾಗುತ್ತೆ? ಅದು ಸರ್ ಖಂಡಿತ ಚಾರ್ಜಸ್ ಕೂಡ ಒಂದು ಸಾಮಾನ್ಯ ಸ್ವಲ್ಪ ಮಟ್ಟಿಗೆ ಕಾಳಜಿ ಇರುವಂತ ಖಾಸಗಿ ಆಸ್ಪತ್ರೆಯವರು 1,600 1,500 ರೂಪಾಯಿಗೆ ಇವತ್ತಿನ ಕಾಲದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನವರು ಅಷ್ಟೇ ದುಡ್ಡಿಗೆ ಮಾಡ್ತಾರಾ ನೀವು ಹೇಳಿ ಅಲ್ವಾ? ಅದೇ ಒಂದು ಸ್ಕ್ಯಾಮ್. ಎಲ್ಲ ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಕ್ಯೂ ನಿಂತು ಮಾಡಿಕೊಂಡು ಬರ್ಲಿಕ್ಕೆ ಆಗುತ್ತಾ? ಮುಂದುವರಿಸಿ ಇದು ಕೊಟ್ರೇಶ್ ಅವರೇ. ಸೊ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಬಂದಿದ್ದಾರೆ. ಆನ್ಲೈನ್ ಕ್ಲಾಸ್ ತುಂಬಾ ಅನುಕೂಲ ಆಗಿದೆ. ಇವಾಗ ಅನುಕೂಲ ಆಗೇ ಇಲ್ಲ ಅಂತಲ್ಲ, ಬಟ್ ಅದು ಇವಾಗ ಸೆನ್ಸಸ್ ಪ್ರಕಾರ ಹೇಳುದಾದ್ರೆ 80% ಜನರ ಹತ್ರ ಮೊಬೈಲ್ ಇದೆ, ಸ್ಮಾರ್ಟ್ ಫೋನ್ಸ್ ಇದೆ. ಒಂದು 20% ಜನರ ಹತ್ರ ಸ್ಮಾರ್ಟ್ ಫೋನ್ಸ್ ಗಳು ಇಲ್ಲ. ಇಂಥವಕ್ಕೆ ಎಂತ ಮಾಡ್ಬೋದು ನಾವು ಅಂತ ಹೇಳಿದ್ರೆ, ಇಂಥ ಸಂದರ್ಭದಲ್ಲಿ ನಾವು ವಾಲಂಟಿಯರ್ಲಿ ಬರ್ಬೇಕಾಗ್ತದೆ. ಸರ್ಕಾರವೆಲ್ಲ ಮಾಡ್ಬೇಕು ಅಂತ ನಾವು ಮಾಡೋ ಪ್ರಯತ್ನ ನಾವು ಮಾಡೇ ಮಾಡ್ತೇವೆ, ಆದ್ರೆ ಅದು ಸಾಧ್ಯ ಆಗಲ್ಲ. ಅದಕ್ಕೆ ನಾವೆಲ್ಲ ವಾಲಂಟಿಯರ್ಲಿ ಬಂದ್ರೆ, ಒಂದು ವಿದ್ಯಾರ್ಥಿ ಸಂಘಟನೆ ಮಾಡ್ಕೊಂಡು ಅಥವಾ ಏನೋ ಒಂದು ವಾಲಂಟಿಯರ್ಲಿ ಜಾಯ್ನ್ ಆದ್ರೆ, ನಾವು ಕಾಲೇಜ್ಗಳಲ್ಲೆಲ್ಲ ಈಗ ಕಾಲೇಜ್ಗಳಲ್ಲಿ ಖಂಡಿತವಾಗಿ ಕಂಪ್ಯೂಟರ್ಸ್ ಇದ್ದಿರ್ತವೆ. ಸೊ ಅಲ್ಲಿ ಸೋರ್ಸ್ ರೆಕಾರ್ಡ್ ಮಾಡಿ ಸೋರ್ಸಸ್ ಗಳನ್ನ ಕಂಪ್ಯೂಟರ್ ಇಟ್ಟರೆ, ಸೊ ಅಂತ ವಿದ್ಯಾರ್ಥಿಗಳಿಗೆ ನಾವು ಅಂದ್ರೆ ಕಾಲೇಜಿಗೆ ಬಂದು ಅಲ್ಲಿ ಸೋರ್ಸಸ್ ಮೂಲಕ ಅವರು ನೋಟ್ಸ್ ತಗೊಳ್ಳುವಂತದ್ದಾಗಿರ್ಬೋದು, ಇಂಥದ್ದೆಲ್ಲ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಇದು ಹೆಗ್ಡೆ ಅವರೇ, ಈಗ ನಾನು ಮ್ಯಾನೇಜ್ಮೆಂಟ್ನ ಏನು ದೃಷ್ಟಿಕೋನದಲ್ಲಿ ಸಪೋಸ್ ಈಗ ಕಾಲೇಜ್ ಆರಂಭ ಆಯಿತು, ಈಗ ಅವರು ಹೇಳಿದಾಗೆ ನೀವು ಹೇಳಿದಾಗೆ ಕಾಲೇಜ್ ಆರಂಭ ಆಯಿತು, ನಿಮಗೆ ಈಗ ರೆಗ್ಯುಲರ್ ಕ್ಲಾಸೇ ಮಾಡಿ ರೆಗ್ಯುಲರ್ ಕ್ಲಾಸ್ ಮಾಡಲಿಕ್ಕೆ ಈಗ ಕೋಟ್ರೇಶ್ ಅವರು ಹೇಳಿದಾಗೆ ಈಗ ಕೋವಿಡ್ ಅನ್ನೋದು ಒಂದು ಭೂತ ಎಲ್ಲರ ಹತ್ರ, ಎಲ್ಲರ ಮನೆಯಲ್ಲೂ ಎಲ್ಲ ವ್ಯಕ್ತಿಗಳ ಹತ್ರ ಇದ್ದೇ ಇರುತ್ತೆ. ಆಗ ಸ್ವಾಭಾವಿಕವಾಗಿ ಅಲ್ಲಿದ್ದು ಪ್ರಶ್ನೆ ಕೂಡ ಬರುತ್ತೆ, ಪಕ್ಕದಲ್ಲಿ ಕೂತ್ಕೊಂಡವನಿಗೆ
ಈಚೆಯಲ್ಲಿ ಕೂತ್ಕೊಂಡು ಅವನಿಗೆ ಪಾಸಿಟಿವೋ ಇವನಿಗೆ ನೆಗೆಟಿವೋ ಅಂತ. ಸೊ ಒಂದು ಅವರು ಹೇಳಿದಾಗೆ ಟೆಸ್ಟ್ ಮಾಡಿಸಿಕೊಂಡು ಬರಬೇಕು. ಇನ್ನೊಂದು, ನೀವು ಕಾಲೇಜಲ್ಲೆಲ್ಲ ಮಕ್ಕಳನ್ನು ದೂರ ದೂರ ಕೂರಿಸ್ತೀರಾ ಅಥವಾ ಅರ್ಧಕ್ಕೆ ಅರ್ಧ ಮಕ್ಕಳನ್ನು ಕರೆಸ್ತೀರಾ ಅಥವಾ ಶಿಫ್ಟಲ್ಲಿ ಮಾಡ್ತೀರಾ? ಅವ್ರು ಹೇಳಿದ್ದು ಶಿಫ್ಟಲ್ಲಿ ಏನು ಬರಲಿಲ್ಲ ಡೈರೆಕ್ಷನ್. ಹೌದು, ನಾನು ಕೇಳ್ತೇನೆ, ಈಗ ನಮ್ಮದು ಫ್ಯಾಷನ್ ಟೆಕ್ನಾಲಜಿ ಆದರೆ ತುಂಬ ಕಡಿಮೆ ಸಂಖ್ಯೆ, ನಾವು 3 ಫೀಟ್ ದೂರ ಕೂತ್ಕೊಳಿಸಿ ನಾವು ಪಾಠ ಮಾಡ್ತಾ ಇದ್ವಿ. ಏನು ಸಮಸ್ಯೆ ಆಗುತ್ತಿಲ್ಲ. ಒಂದು ಕ್ಲಾಸಲ್ಲಿ 20 ಜನರವರೆಗೆ ದೊಡ್ಡ ಕ್ಲಾಸ್ ರೂಮ್ ಆದರೆ ಕ್ಲೀನ್ ಆಗಿ ಅವ್ರು ಬಂದು ನಿಮ್ಮದು ಎಂದು ಸ್ಯಾನಿಟೈಸರ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಟೀಚರ್ಸ್ ಎಲ್ಲ ಕ್ಲೀನ್ ಇಟ್ಕೊಂಡು ವಾಪಸ್ ಹೋಗುವಾಗ ಊಟ ತಿಂಡಿಯನ್ನು ಮಾಡಲಿಕ್ಕೆಲ್ಲ ಬಿಡಬಾರ್ದು. ಕರೆಕ್ಟ್ ಒಂದು 4 ಕಂಟಿನ್ಯೂಸ್ ಕ್ಲಾಸ್ ಮಾಡಿ ಕಳಿಸ್ತಾ ಇರ್ಬೋದು. 80 ಜನ ಕ್ಲಾಸ್ಗಳಿರುವಾಗ 60 ಜನ ಕ್ಲಾಸಲ್ಲಿರುವಾಗ ನೀವು ಅದನ್ನು 2 ಗ್ರೂಪ್ ಮಾಡಿದರೆ ಏನು ರಾತ್ರಿ ಬೆಳಗಾದ್ರೊಳಗೆ ಮ್ಯಾನೇಜ್ಮೆಂಟ್ ಅವ್ರು ಕ್ಲಾಸ್ ರೂಮ್ ಕಟ್ಲಿಕ್ಕೆ ಆಗ್ತದಾ? ಕ್ಲಾಸ್ ರೂಮ್ ಬೇಕಲ್ಲ, ಕ್ಲಾಸ್ ರೂಮ್ ಇದು ಇಲ್ಲ, ಹಾಗೆ ಡಬಲ್ ಮಾಡಿದರೆ. ಇನ್ನು ಎರಡನೇದು, ಈಗ ಆ ರೋಗ ಹೇಗೆ ಹರಡ್ತದೆ ಹೇಳುದು ಇನ್ನು 100% ನಮ್ಮ ಹತ್ರ ಇದಿಲ್ಲ. ಈಗ ಕಾಲೇಜ್ ಮಕ್ಕಳು ಅವ್ರು ದೊಡ್ಡವರು, ಅವ್ರಿಗೆ ತಿಳುವಳಿಕೆ ಇದೆ ಹೇಳುವಂಥದ್ದು ಒಂದು ಭಾಗ. ಅದು ಎರಡನೇ ಭಾಗ, ನಾವು ಕಾಲೇಜ್ ಹೋಗಿ ಬಂದವ್ರೆ, ನಾವು ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಹೇಗೆ ಬಿಹೇವ್ ಮಾಡ್ತೇವೆ ಹೇಳುದು ಎಲ್ಲರಿಗೂ ಗೊತ್ತುಂಟು ಕಾಲೇಜಲ್ಲಿ. ಇವನ್ನು ಈ ರೀತಿ ಯಂಗ್ಸ್ಟರ್ಸ್ ಇರುವ ಲೆಕ್ಚರ್ಸ್ ಕೂಡ ಆ ಆತ್ಮೀಯತೆ ಹೇಳುವಂಥದ್ದು ಇರುವಾಗ, ಅಲ್ಲಿ ಅದು 9 ತಿಂಗಳ ನಂತರ ಸಿಗ್ತಾರೆ ಹೇಳುವಾಗ ಅಲ್ಲಿ ಅವರ ಇಮೋಷನ್ಸ್ ನೀವು ಯಾರು ಮ್ಯಾನೇಜ್ಮೆಂಟ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದ? ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಾವು ನಮ್ಮ ಸಿಟಿ ಬಸ್ಗಳನ್ನು ನೋಡ್ತೇವೆ ಅಲ್ವಾ, ಆಯ್ತಾ? ಎಲ್ಲಿರುತ್ತೆ ಅಂತ. ನಾವು ವಿಚಾರವನ್ನು ಮಾತಾಡುವಾಗ ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಮುಖ್ಯವಾಗಿ ಏನು ಉಪನ್ಯಾಸಕರಾಗಿರುವಂಥ ಅರುಣ್ ಅವರು ಕೂಡ ಸರ್ಕಾರಿ ಶಾಲೆಗಳದ್ದು ಕತೆ, ಸರ್ಕಾರಿ ಕಾಲೇಜುಗಳ ಕತೆ ಏನು, ಅಲ್ಲಿ ಪಾಠ ಮಾಡುವುದು ಏನು, ಈ ವಿಚಾರ ಕೂಡ ಮಾತಾಡಬೇಕಾಗಿದೆ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋದು. ಬ್ರೇಕ್ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಪುನರಾರಂಭ, ಸ್ಪಷ್ಟ ನಿಲುವು ಯಾಕಿಲ್ಲ ಅನ್ನುವ ಒಂದು ಸಂವಾದವನ್ನು ಇವತ್ತು ನಡೆಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಮಿಫ್ಟ್ ಕಾಲೇಜಿನ ನಿರ್ದೇಶಕರಾಗಿರುವಂಥ MG ಹೆಗ್ಡೆ ಅವರು ಮತ್ತು ಮಂಗಳೂರಿನ ಬೆಸೆಂಟ್ ಕಾಲೇಜಿನ ಉಪನ್ಯಾಸಕರಾಗಿರುವಂಥ ಅರುಣ್ ಕುಮಾರ್ ಅವರು ಮತ್ತು ಮಂಗಳೂರಿನ SDM ಲಾ ಕಾಲೇಜಿನ ವಿದ್ಯಾರ್ಥಿ ಆಗಿರುವಂಥ ಕೋಟ್ರೇಶ್ ಅವರು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ನಾವು ವೀಕ್ಷಕರು ಹೇಳಿದಾಗ ಏನು ನವೆಂಬರ್ 17ರಂದು ಕರ್ನಾಟಕದಲ್ಲಿ ಕಾಲೇಜುಗಳು ಆರಂಭ ಆಗ್ತಾ ಇದೆ. ಈ ಒಂದು ಆರಂಭದ ವಿಚಾರವಾಗಿ ಏನು ಸರ್ಕಾರ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ ಮತ್ತು ಆ ನಿರ್ಧಾರದಲ್ಲಿ ಹೇಳಿರುವ ಹಾಗೆ ಕಾಲೇಜಿನ ಹಾಜರಾತಿ ಕಡ್ಡಾಯ ಅಲ್ಲ ಒಂದು. ಆ ಜೊತೆಗೆ ಒಂದು ವೇಳೆ ವಿದ್ಯಾರ್ಥಿಗಳು ಬಯಸಿದರೆ ಕಾಲೇಜಿಗೆ ಬರ್ಬೋದು, ಇಲ್ಲಾಂದರೆ ಆನ್ಲೈನ್ ಏನು ಶಿಕ್ಷಣವನ್ನು ಕೂಡ ಅವರು ಪಡಿಬೋದು ಅನ್ನೋ ವಿಚಾರವಾಗಿ ಹೇಳಿದ್ದಾರೆ. ಇದು ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದರೆ ಯಾವ ರೀತಿ ನಿರ್ವಹಿಸುವುದು ಅನ್ನೋದು ಮ್ಯಾನೇಜ್ಮೆಂಟ್ನವರೊಂದು ಸಮಸ್ಯೆ ಇರ್ಬೋದು. ಆದರೆ ಬಹುಮುಖ್ಯವಾದ ಸಮಸ್ಯೆ ಏನಂತ ಹೇಳಿದ್ರೆ ಎಷ್ಟು ವಿದ್ಯಾರ್ಥಿಗಳು ಏನು ರೆಗ್ಯುಲರ್ ತರಗತಿಗೆ ಹೋಗ್ತಾರೆ ಅನ್ನೋದು. ಯಾಕಂತ ಹೇಳಿದ್ರೆ ಸರ್ಕಾರವೇ ಕೊಟ್ಟಿರೋ ಆಪ್ಷನ್, ನೀವು ಆನ್ಲೈನ್ ತರಗತಿಗೆ ಕೂಡ ಹೋಗ್ಬೋದು, ಅಲ್ಲಿ ಹಾಜರಾತಿ ಅನ್ನೋದು ಕಡ್ಡಾಯ ಅಲ್ಲ ಅಂತ. ಸೊ ಇದು ಒಂದು ವಿಚಾರ. ಈಗಾಗಲೇ ನಾವು ಒಂದು ಸುತ್ತಿನಲ್ಲಿ ವಿಚಾರಕ್ಕೆ ಮಾತಾಡಿದೆವು. ಇದು ಅರುಣ್ ಕುಮಾರ್ ಅವರೇ, ಈಗ ಉಪನ್ಯಾಸಕರಾಗಿ ನೀವು ಹೇಳಿದ್ರಿ ಆಗಲೇ ಏನು, ನಮಗೆ ಒಂದು ಕಡೆ ರೆಗ್ಯುಲರ್ ಪಾಠ ಮಾಡುವುದೋ ಅಥವಾ ಇನ್ನೊಂದು ಕಡೆ ಆನ್ಲೈನ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದು ಅಂತ ನಿಮ್ಮ ಗೊಂದಲವನ್ನು ನೀವು ಹೇಳಿದಿರಿ ಆವಾಗಲೇ. ಈಗ ಖಾಸಗಿ ಕಾಲೇಜಿನವರದ್ದು ಒಂದು ಸಮಸ್ಯೆ ಇರುತ್ತೆ. ಸರ್ಕಾರಿ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜುಗಳೇ ಇರುವಂಥದ್ದು ಅಲ್ವಾ ಹೆಗ್ಡೆ ಅವರೇ? ಸೊ ಈ ಸರ್ಕಾರಿ ಕಾಲೇಜಿನವರಿಗೆ ನಿಮಗಿಂತ ಭಿನ್ನ ಸ್ವರೂಪದ ಸಮಸ್ಯೆಗಳು ಇರುತ್ತದೆ ಅವರಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಉಪನ್ಯಾಸಕರ ಸಂಖ್ಯೆನೇ ತುಂಬ ಕಡಿಮೆ ಇರುತ್ತೆ. ಮತ್ತು ಬಹುತೇಕ ಕಾಲೇಜುಗಳು ಗೆಸ್ಟ್ ಲೆಕ್ಚರ್ಗಳನ್ನೇ ನಂಬಿಕೊಂಡಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಒಂದು ಕಡೆ ರೆಗ್ಯುಲರ್ ಕ್ಲಾಸ್, ಇನ್ನೊಂದು ಕಡೆ ಆನ್ಲೈನ್ ಕ್ಲಾಸ್ ಮ್ಯಾನೇಜ್ ಮಾಡುವ ಆ ಒಂದು ಗೊಂದಲ ಉಂಟಲ್ಲ, ಅದನ್ನು ಯಾವ ರೀತಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್ಕಾರಿ ಅತಿಥಿ ಉಪನ್ಯಾಸಕರಿಗೆ ಮೊದಲನೇದಾಗಿ ಅವರಿಗೆ ಸ್ಯಾಲರಿ ಬರೋದೇ 2 ತಿಂಗಳ ನಂತರ 3 ತಿಂಗಳ ನಂತರ. ಸೊ ಇದು ಕೊರೋನಾದಿಂದಾಗಿ 6 ಮಂತ್ 7 ಮಂತ್ ಆಯ್ತು, ಇನ್ನೂ ಕೂಡ ಸ್ಯಾಲರಿ ಬರಲಿ. ನೀವು ಟಿವಿಯಲ್ಲಿ ನೋಡಿರ್ಬೋದು. ಸೊ ಒಬ್ಬ ಅತಿಥಿ ಉಪನ್ಯಾಸಕರು ಎಗ್ ರೈಸ್ ಮಾಡುವುದು ಅಥವಾ ಬೇರೆ ಬೇರೆ ರೋಡ್ ಸೈಡ್ ಅಲ್ಲಿ ಬಿಸ್ನೆಸ್ ಮಾಡುದು, ಆ ರೀತಿಯ ಒಂದು ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ. ಮತ್ತೆ ಪ್ರೈವೇಟ್ ಕಾಲೇಜಲ್ಲಿ ಕೂಡ ಮ್ಯಾನೇಜ್ಮೆಂಟ್ ಅವ್ರಿಗೂ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಮೊದಲಿನ ಕೊರೋನಾ ಬರೋದು ಮೊದಲೊಂದು ಫುಲ್ ಸ್ಯಾಲರಿ ಕೊಡ್ತಿದ್ರು, ಆಮೇಲೆ 50%, 30%. ಸೊ ಅವಾಗ ಕೊಡ್ಲಿಕ್ಕೆ ಆಗ್ತಾನೆ ಇಲ್ಲ. ಅದು ವಾಸ್ತವ ಸತ್ಯ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಏನು ವಿದ್ಯಾರ್ಥಿಗಳು ಅಡ್ಮಿಷನ್ ಇಲ್ಲ.
ಬಹುತೇಕ ಖಾಸಗಿ ಕಾಲೇಜುಗಳು ವಿದ್ಯಾರ್ಥಿಗಳ ಅಡ್ಮಿಷನ್ ಅನ್ನೇ ನಂಬಿಕೊಂಡು ಆ ಒಂದು ರೊಟೇಷನ್ ಪ್ರಕಾರ ಅಲ್ಲಿ ವ್ಯವಸ್ಥೆ ನಡೀತಾ ಇತ್ತು. ಇನ್ನೊಂದು ಏನಂದ್ರೆ ಅಡ್ಮಿಷನ್ ಆದ್ರೂ ಕೂಡ ಅವ್ರ ಫೀಸ್ ಕಟ್ಟಲಿಕ್ಕೆ ಮನೆಯವರಿಗೆ ಅಷ್ಟೊಂದು ಆದಾಯ ಇಲ್ಲ. ಆದಾಯ ಇದ್ರೂ ಕೂಡ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತಾರೆ. ಸೊ ಅವಾಗ ಏನಾಗ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ರನ್ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಸೊ ಅತಿಥಿ ಉಪನ್ಯಾಸಕರಿಗೆ ಕೂಡ ಯಾವುದೇ ರೀತಿಯಾದ ಸಂಬಳ ಇಲ್ಲ. ಖಾಸಗಿ ಆಡಳಿತದವರಿಗೆ ಕಾಲೇಜನ್ನು ನಡೆಸಲು ಕೂಡ ತುಂಬಾ ಕಷ್ಟ ಆಗ್ತದೆ. ಸೊ ಈ ರೀತಿಯಲ್ಲಿ ಸೊ ಸರ್ಕಾರ ಏನಾದ್ರೂ ಒಂದು ಸ್ಪಷ್ಟತೆಯನ್ನು ನೀಡಬೇಕು. ಸೊ ಸ್ಪಷ್ಟತೆ ಇಲ್ಲದಿದ್ರೆ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಸಕ್ಸಸ್ಫುಲ್ ಆಗೋದಿಲ್ಲ. ಸೊ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಮೊದಲ ಪ್ರಾಮುಖ್ಯತೆಯನ್ನು ಈ ಎಜುಕೇಶನ್ ಫೀಲ್ಡ್ ಗೆ ಕೊಟ್ಟಿರ್ಬೇಕಿತ್ತು. ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ಸೊ ಶಿಕ್ಷಣ ಅನ್ನೋದು ಎಲ್ಲರಿಗೂ ಕೂಡ ಪ್ರಾಮುಖ್ಯತೆ, ಅದಕ್ಕೆ ಮೊದಲು ಇಂಪಾರ್ಟೆನ್ಸ್ ಕೊಡ್ಬೇಕಿತ್ತು. ಸೊ ಇವಾಗ ಕೊಡ್ತಾ ಇದ್ದಾರೆ. ಇವಾಗ ಕೊಟ್ಟಿದ್ರು ಕೂಡ ಅದು ಸ್ಪಷ್ಟತೆ ಇಲ್ಲದ ಕೂಡ ಕೊಡ್ತಾ ಇದ್ದಾರೆ. ಸೊ ಮೊದಲಿನಾಗ ಏನಂದ್ರೆ ಅವರ ಸ್ಪಷ್ಟತೆಯನ್ನು ಕೊಟ್ಟು ಆಮೇಲೆ ಏನ್ ಬೇಕಾದ್ರೂ ಗೈಡ್ಲೈನ್ಸ್ ಅನ್ನು ಕೊಟ್ಟು ಸ್ಟಾರ್ಟ್ ಮಾಡೋದು ಬೇಡ ಅಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ. ಈಗ ನಾನು ಕೊಟ್ರೇಶ್ ಅವ್ರ ಹತ್ರ ಮತ್ತೆ ಮಾತಾಡ್ತೇನೆ. ಇದು MG ಹೆಗ್ಡೆ ಅವರು ಮತ್ತು ಹಿಬ್ರಿ ಕೂಡ ಈಗ ತರಗತಿಗಳನ್ನೇ ರೆಗ್ಯುಲರ್ ತರಗತಿಗಳನ್ನೇ ಆರಂಭಿಸುವ ಸೊ ಇಂಥ ಕೊರೋನಾದ ಸಂದರ್ಭದಲ್ಲಿ ನೀವು ಮ್ಯಾನೇಜ್ಮೆಂಟ್ನವರು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀರಿ? ಒಂದು ಮತ್ತೆ ಓಕೆ, ಇದು ಉಪನ್ಯಾಸಕರಾಗಿ ಕೂಡ ನೀವು ನೋಡಿ, ಒಂದು ನಮಗೆ ನಾನು ಆಗ ಹೇಳಿದಾಗೆ ನಂಬರ್ ಆಫ್ ಸ್ಟೂಡೆಂಟ್ ಮೇಲೆ ಡಿಪೆಂಡ್. ಫುಲ್ ಸ್ಟೂಡೆಂಟ್ ಇದ್ದ ಕ್ಲಾಸ್ ರೂಮ್ಗಳಲ್ಲಿ ಸಾಧ್ಯವೇ ಇಲ್ಲ. ಆಗ ಒಂದೇ ಏಕಕಾಲಕ್ಕೆ ನೀವು 2 ಕ್ಲಾಸ್ ಮಾಡಿದ್ರೆ ಪುನಃ ಉಪನ್ಯಾಸಕರ ಕೊರತೆ. ಅದೇ ನಾನು ಕೇಳಿದ ಸರ್ಕಾರಿ ಕಾಲೇಜಿನವರು ಏನ್ ಮಾಡುದು? ಒಂದು ಎರಡನೇದು ಒಂದ್ ಸೈಡಿ ನಾವು ಆಯ್ತಪ್ಪ, ನಾವು ನೀವೇನು ಹೇಳ್ತಾ ಇದ್ದಾರೆ ಆನ್ಲೈನ್ ಆಫ್ಲೈನ್ ಎರಡು. ನೀವು ಕಾನೂನು ಏನು ಹೇಳ್ತದೆ ಯೂನಿವರ್ಸಿಟಿಯಲ್ಲಿ, ಅಟೆಂಡೆನ್ಸ್ ಅಂದ್ರೆ ಏನು? ಕ್ಲಾಸಿಗೆ ಬಂದವನಿಗೆ ಅಟೆಂಡೆನ್ಸ್. ಇಲ್ಲಿಗ ಏನಾಗ್ತದೆ, ನಾನೀಗ ಯೂನಿವರ್ಸಿಟಿಯಲ್ಲಿ 6 ವರ್ಷ ಇದ್ದವ, ಈಗ ನೀವು ಆ ಕಾನೂನನ್ನ ಮುಟ್ಟಿದ್ದೀರಿ ಅಂತ ಆಯ್ತು. ಆಫ್ಲೈನ್ ಅಲ್ಲಿ ಇದ್ದವನಿಗೂ ಅಟೆಂಡೆನ್ಸ್ ಕೊಟ್ಟಾಗ ಆನ್ಲೈನ್ ಅಲ್ಲಿ ಇದ್ದವನಿಗೂ ಅಟೆಂಡೆನ್ಸ್ ಅಂತ ಆಯ್ತು. ಕ್ಲಾಸಿಗೆ ಬರದಿದ್ರು, ಫಿಸಿಕಲ್ ಇಲ್ಲದಿದ್ರು ಅವನಿಗೆ ಅಟೆಂಡೆನ್ಸ್ ಆಯ್ತು. ಅಲ್ಲಿ ನ್ಯಾಚುರಲ್ ಆಫ್ ಜಸ್ಟಿಸ್ ಹೇಗೆ ಆಗ್ತದೆ? ಕ್ಲಾಸ್ ಅಲ್ಲಿ ಬಂದು ಪಾಪ ಸಂಜೆವರೆಗೆ ಕೂತ್ಕೊಂಡವನಿಗೆ ಅಟೆಂಡೆನ್ಸ್, ಆಮೇಲೆ ಇನ್ನು ಕಂಟಿನ್ಯೂ ಇದೆ ಅದರಲ್ಲಿ. ಅಲ್ಲಿ ಇಂಟರ್ನಲ್ ಎಕ್ಸಾಮಿನೇಷನ್ ಇದೆ. ಸೊ ಪಾಪ ಈಗ ರೆಗ್ಯುಲರ್ ಬಂದವ ಇಂಟರ್ನಲ್ ಎಕ್ಸಾಮ್ ಅಲ್ಲಿ ಬರೀತಾನೆ ತಾನೆ, ನೀವು ಮಾಡ್ತೀರಲ್ಲ, ಆಯ್ತಾ? ಅವನಿಗೆ ಅಲ್ಲಿ ಇಂಟರ್ನಲ್ ಎಕ್ಸಾಮ್ ಅಲ್ಲಿ ಅವನಿಗೆ ಮಾರ್ಕ್ಸ್ ಸಿಗ್ತದೆ. ಈ ಆನ್ಲೈನ್ ಅಲ್ಲಿ ಇದ್ದವನಿಗೆ ಆನ್ಲೈನ್ ಎಕ್ಸಾಮ್ ಅಲ್ಲಿ ಇಂಟರ್ನಲ್ ಸಿಗ್ತದೆ. ಪಕ್ಕಾ ಇದು ನಾಳೆ ಯಾರಾದ್ರೂ ಕೋರ್ಟಿಗೆ ಹೋದ್ರೆ ಅಲ್ಲೋಲ ಕಲ್ಲೋಲ ಆಗ್ತದೆ. ಯಾಕೆಂದ್ರೆ ಆಫ್ಲೈನ್ ಅಲ್ಲಿರೋ ಏನು ಮಾಡಿದಾನೆ ಅಂತ ಏನು ಗೊತ್ತಿಲ್ಲ. ಯಾವಾಗ ಇದು ಸಮಸ್ಯೆ ಬರ್ತದೆ ಅಂತಂದ್ರೆ ರ್ಯಾಂಕ್ ಕೊಡುವಾಗ, ಮಾರ್ಕ್ಸ್ ಟೋಟಲ್ ರ್ಯಾಂಕ್ ಬರುವಾಗ, ಈಗ ಕೊಟ್ರೆ ನೀವು ಆನ್ಲೈನ್ ಗೊತ್ತಾಯ್ತಾ, ನಾನು ಆಫ್ಲೈನ್ ಕ್ಲಾಸಿಗೆ ಬಂದಿರ್ತೇನೆ, ರೆಗ್ಯುಲರ್ ಕ್ಲಾಸಿಗೆ ಬಂದಿರ್ತೇನೆ, ಅಟೆಂಡೆನ್ಸ್ ಹಾಕಿರ್ತೇನೆ, ಇಲ್ಲಿ ಎಕ್ಸಾಮ್ ಬರೀತೇನೆ, ಕ್ಲಾಸಲ್ಲಿ ಇವ್ರು ಇಂಟರ್ನಲ್ ಮಾಡ್ತಾರೆ, ನನಗೆ ಒಳ್ಳೆ ಮಾರ್ಕ್ಸ್ ಬಂದಿರ್ತದೆ. ನನಗಿಂತ ಜಾಸ್ತಿ ಮಾರ್ಕ್ ನಿಮಗೆ ಬಂದ್ರೆ ಹೌ ಯು ಡಿಪೆಂಡ್ಸ್. ನಿಮ್ಗೆ ಸಮಸ್ಯೆ ಅಲ್ಲಿ ಒಬ್ರಿಗಿಂತ ಒಬ್ರಿಗೆ ಅಡ್ವಾಂಟೇಜ್ ಇರುತ್ತೆ. ಈಗ ಆಫ್ಲೈನ್ ಮಾಡಿದ್ರೆ ಆನ್ಲೈನ್ ಕಾಪಿಂಗ್ ಮಾಡ್ಬೋದವ, ಇನ್ನೊಬ್ರ ಹತ್ರ ಕೇಳಿಕೊಂಡು ಬರ್ದಿರ್ಬೋದು. ನೀವು ಹೇಳೋದು, ನಾನು ಹೇಳ್ತಾ ಇರೋದು ನ್ಯಾಯಕ್ಕೆ ಬಂದಾಗ, when it will convert into legal problem, ಟೆಕ್ನಿಕಲ್ ಅಂಡ್ ಲೀಗಲ್ ಪ್ರಾಬ್ಲಮ್ ಆಗುವಾಗ ಹೂ ಇಸ್ ಆನ್ಸರಬಲ್? ಮ್ಯಾನೇಜ್ಮೆಂಟ್ ಅವರ, ಮಾಸ್ಟರ್ಗಳ? ಅಲ್ಲ, ಆಫ್ ಕೋರ್ಸ್ ನಾಟ್ ಸರ್. ಬಟ್ ಎಕ್ಸಾಮಿನೇಷನ್ ಅಂತ ಹೇಳಿ ಬಂದಾಗ ಎಕ್ಸಾಮಿನೇಷನ್ ಹೇಗಿದ್ರು ಆಫ್ಲೈನ್ ಕಂಡಕ್ಟ್ ಮಾಡ್ತಾರಲ್ಲ, ಕಂಟೆಂಟ್ ಹೌದು ಎಲ್ರಿಗೂ ಆಫ್ಲೈನ್ ಮಾಡಲ್ಲ. ನಾನು ಹೇಳ್ತಾ ಇರೋದು ಅದನ್ನ ನೀವು ಹೇಳುದು ಸರಿ, ಮಾಡಿದ್ರೆ ಸರಿ. ಈಗ ಇವರು ಲೆಕ್ಚರರ್ಸ್ 20 ಮಾರ್ಕ್ಸ್ ಇಂಟರ್ನಲ್ ಉಂಟು ಕೊಟ್ರೇಶ್, ಹೌದಾ? ನಾವೇನ್ ಮಾಡ್ತೇವೆ, ಕ್ಲಾಸಿಗೆ ಬಂದವನಿಗೆ ಒಂದು ಎಕ್ಸಾಮ್ ಮಾಡ್ತೇವೆ. ಮಾಡಬಾರ್ದು ಹೇಳಿ ಹೇಳಿದಾರ ಗೌರ್ಮೆಂಟ್ನವರು? ಸ್ಪಷ್ಟತೆ ಉಂಟಾ? ಇಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಮೇಕ್ ಇಟ್ ಕ್ಲಿಯರ್. ಈಗ ಯೂಶಲಿ ಹೇಗೆ ಅಂದ್ರೆ, ಕ್ಲಾಸಿಗೆ ಬರ್ತಾ ಇದ್ದಾನೆ ಅಂದ್ರೆ ಅವನಿಗೊಂದು ಇಂಟರ್ನಲ್ ನಾವು ಮಾಡ್ತೇವೆ. ಅವನನ್ನು ಯಾಕೆ ಆನ್ಲೈನ್ ಅಲ್ಲಿ ಮಾಡೋದು? ಅದನ್ನೊಂದೇ ಅರ್ಥ ಆಯ್ತು. ಆನ್ಲೈನ್ ಮಾಡ್ತೀವಿ ಅಂದ್ರೆ ಅವರು ಮೇಲ್ ಮಾಡ್ಬೇಕು ಅಥವಾ ಒಂದು ರೆಕಾರ್ಡ್ ಅನ್ನು ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಕೂಡ ಇದೆ, ತುಂಬಾ ಇದೆ. ಈಗ ನಮ್ದು ಪ್ರಾಕ್ಟಿಕಲ್ ಕಾಲೇಜ್, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಜಾಸ್ತಿ. ಫ್ಯಾಷನ್ ಡಿಸೈನ್ 100% ಅಲ್ಲಿ 80% ಪ್ರಾಕ್ಟಿಕಲ್. ಈಗ ಆನ್ಲೈನ್ ಅಲ್ಲಿ ಬಂದವನಿಗೆ ನಾನು ಪ್ರಾಕ್ಟಿಕಲಿ ಅಲ್ಲಿ ಟೆಸ್ಟ್ ಮಾಡ್ತೇನೆ, ಹೌದಾ? ಮಾಡಿ ಆಫ್ಲೈನ್ ಅಲ್ಲಿ ಏನೋ ಆನ್ಲೈನ್ ಅಲ್ಲಿ ಏನೋ ಒಂದು ಮಾಡ್ತೇವೆ ಅಂತ ಇಟ್ಕೊಳ್ಳುವ, ಇಬ್ಬರಿಗೂ ಮಾಡ್ತೇವೆ. ನ್ಯಾಯದ ಪ್ರಶ್ನೆ ಬಂದಾಗ ಜಡ್ಜ್ಮೆಂಟ್ ಹೇಗೆ ಕೊಡುದು ನಾನು? ಈಗ ನೀವು ಪ್ರತಿಭಾವಂತರು, ನೀವು ಕ್ಲಾಸಿಗೆ ಬಂದಿರ್ತೀರಿ, ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಿರ್ತೀರಿ,
ಎಲ್ಲ ಮಾಡಿದ ಮೇಲೆ ನಾನು ಆನ್ಲೈನ್ ಮಾರ್ಕ್ಸ್ ಜಾಸ್ತಿ ತಗೊಳ್ತೇನೆ ಕುತ್ಕೊಂಡಲ್ಲಿ. ನಿಮ್ಗೇನಂತದೆ, ವಾಟ್ ಯು ಫೀಲ್ ಆಸ್ ಎ ಸ್ಟೂಡೆಂಟ್? ಈ ವ್ಯವಸ್ಥೆ ಸಮಾನಾಂತರವಾಗುವುದಿಲ್ಲ. ಈಗ 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 ಇನ್ನು ಮತ್ತು ಗೊತ್ತಾಯ್ತಾ ನಿಮಗೆ ನನ್ನ ಪ್ರಾಬ್ಲಮ್? ಗೊತ್ತಾಯ್ತು. ಇದಕ್ಕೆ ಅದು ಸ್ಪಷ್ಟತೆ ಇರಬೇಕು. ಎರಡನೇದು ಮ್ಯಾನೇಜ್ಮೆಂಟ್ ಅವ್ರಿಗೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಬರೋದು ಮಕ್ಕಳಿಗೆ ಅಥವಾ ಲೆಕ್ಚರ್ಸ್ಗೆ. ಮ್ಯಾನೇಜ್ಮೆಂಟ್ ಅವ್ರು ನಾವು ನಮ್ಮ ಚೇಂಬರಿಗೆ ಹೋಗಿ ಸ್ಯಾನಿಟೈಸರ್ ಹಾಕೊಂಡು ಚಂದ ಕುತ್ಕೊಂಡು ಹಾಗೆ ಬಂದು ಕಾರಲ್ಲಿ ಕುತ್ಕೊಂಡು ಮನೆಗೆ ಹೋಗ್ತೇವೆ. ಪ್ರಾಬ್ಲಮ್ ಬರೋದು ಲೆಕ್ಚರರ್ಸ್ಗೆ ಮತ್ತೆ ಸ್ಟೂಡೆಂಟ್ಸಿಗೆ. ಯಾರು ಜವಾಬ್ದಾರಿ ಅದಕ್ಕೆ? ಮ್ಯಾನೇಜ್ಮೆಂಟ್ನವರಾ? ರ್ಯಾಂಕ್ ಬರೋರಾಗಿದ್ರೆ ತೊಂದರೆ ಇಲ್ಲ ಸರ್. ಈಗ ಹೆಚ್ಚಾಗಿ ವಿದ್ಯಾರ್ಥಿಗಳ ಮನೋಭಾವನೆ ಹೇಗಾಗಿದೆ ಹೇಳಿದ್ರೆ, ನಾನು ಪಾಸ್ ಆದ್ರೆ ಸಾಕು ಅಂತ ಹೇಳಿ ಒಂದು ಮನೋಭಾವನೆ ಅದು ಬೇರೆ. ದ ಸೇಮ್ ಟೈಮ್ ಈಗ ಕೊಟ್ರೇಶ್ ಅವರೇ, ಈಗ ಅಟ್ ಲೀಸ್ಟ್ ಒಮ್ಮೆ ಕಾಲೇಜ್ ಓಪನ್ ಆದ್ರೂ ಆಗ್ಲಿ ಅಂತ ಒಂದು ಮಕ್ಕಳಲ್ಲಿ ಭಾವನೆ ಇಲ್ವಾ? ಈಗ 7 ತಿಂಗಳಿಂದ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಖಂಡಿತ ಸರ್, ಎಲ್ಲಾ ವಿದ್ಯಾರ್ಥಿ ನಾನಾಗಿ ಕೂಡ ಕಾಲೇಜ್ ಓಪನ್ ಮಾಡ್ಬೇಕು, ನನ್ನ ಫ್ರೆಂಡ್ಸ್ ಅನ್ನು ಮೀಟ್ ಮಾಡ್ಬೇಕು ಅಂತ ನಾನು ಖಂಡಿತವಾಗೂ ನನಗೆ ಮನಸ್ಸಲ್ಲಿ ಇದೆ ಒಂದು. ಬಟ್ ಅದೇ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕಾಗಿರುವಂತ ಎಲ್ಲರ ಜವಾಬ್ದಾರಿ. ನೋಡಿ, ಮುನ್ನೆಚ್ಚರಿಕೆ ವಹಿಸಬೇಕು ಅಂತಂದ್ರೆ ಕಾಲೇಜ್ ಓಪನ್ ಮಾಡೋದು ಯಾಕೆ? ಈಗ ಕೊರೋನಾ ಬರ್ತಿದ್ದು ಗೊತ್ತಿದ್ದು ನಾವು ಹೋಗ್ತಿದ್ರೆ ತಪ್ಪಲ್ವಾ ಅದು? ಇವಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಅಲ್ಲಲ್ಲ, ಹಾಗಿದ್ರೆ ಈ ಕೊರೋನಾ ಮುಗೀತದೆ ಅಂತ ಯಾವಾಗ ಅಂತ ನೀವು ಎಷ್ಟು ವರ್ಷ ಅಂತ ಕಾಯ್ತೀರಿ? ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅವರಲ್ಲ, ನನಗೀಗ ಈ ಡಿಬೇಟಿಗೆ ಬರುವಾಗ ಒಬ್ರು ಕೇಳಿದ್ರು, ಒಬ್ರು ಒಳ್ಳೆ ಇವರು ಗಂಭೀರವಾಗಿ ಕೇಳಿ, ಎಷ್ಟು ವರ್ಷ ಕಾಯ್ತೀರಿ? ನಾನು ಹೇಳಿದೆ, ನೋಡಿ ನನ್ನ ಮಗನ ಪ್ರಾಣ ಎಷ್ಟು ವರ್ಷ ಆದ್ರೂ ಕಾಯ್ತೇನೆ ಅಂತ. ನನ್ನ ಮಗನ ಪ್ರಾಣ ನನಗೆ ಮುಖ್ಯವಾಗಿದ್ರೆ ನಾನು ಎಷ್ಟು ವರ್ಷ ಆದ್ರೂ ಕಾಯ್ತೇನೆ. ನನ್ನ ಮಗನ ಪ್ರಾಣ ಮುಖ್ಯ ಅಲ್ಲ ಅಂತಾದ್ರೆ ನಾನು ನಾಳೆಯಿಂದನೇ ಗಾಬರಿ ಬಿದ್ದು ಕಳಿಸ್ತೇನೆ. ವೆರಿ ಸಿಂಪಲ್ ಲಾಜಿಕ್. ಒಂದು. ಎರಡನೇದು, ಎಷ್ಟು ವರ್ಷಗೆಲ್ಲ ಇಲ್ಲ, ಅದು ಅವ್ರದ್ದೊಂದು ಗೆಸ್ಸಿಂಗ್ ಅದು. ಯಾಕಂದ್ರೆ ಜನವರಿ ಫೆಬ್ರವರಿಯಲ್ಲಿ ಒಂದಲ್ಲ ಒಂದು ಬರ್ತದಲ್ಲ ಮೆಡಿಸಿನ್, ವ್ಯಾಕ್ಸಿನ್, ಇದು ಪಕ್ಕ ಆಗ್ತಾ ಉಂಟು. ವಿಜ್ಞಾನಿಗಳು ಟ್ರೈ ಮಾಡ್ತಾ ಇರೋದು ಸುಳ್ಳಲ್ಲ. ಆಲ್ಮೋಸ್ಟ್ 2 ಪ್ರಯೋಗ ಆಗಿದೆ. ನಿಮ್ಗೇನಷ್ಟು ಅವಸರ ಅಲ್ವಾ? ಇದು ಅರುಣ್ ಕುಮಾರ್ ಅವರೇ ಏನ್ ಹೇಳ್ತೀರಿ? ನೀವು ಹೇಳಿದಾಗ ಆಫ್ಲೈನ್ ಅಂದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ ಟೀಚಿಂಗ್ ಸ್ಕಿಲ್ ಹೋಗ್ತದೆ ಸರ್. ಏಕೆಂದ್ರೆ ಒಂದು ಕಡೆ ಲ್ಯಾಪ್ಟಾಪ್ ಇಲ್ಲಾಂದ್ರೆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಕ್ಲಾಸ್ ಮಾಡ್ತಾ ಇರ್ತೇವೆ. ಅವ್ರು ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರದ್ದು ಆಡಿಯೋ ಮತ್ತೆ ವಿಡಿಯೋ ಆಫ್ ಇರ್ತದೆ, ನಮ್ದು ಮಾತ್ರ ಆನ್ ಇರ್ತದೆ. ಡಿಸಿಪ್ಲಿನ್ ಇರೋದಿಲ್ಲ. ಕಾಲೇಜಿಗೆ ಬಂದ ಡಿಸಿಪ್ಲಿನ್ ಇರ್ತದೆ, ಡೆಡಿಕೇಶನ್ ಇರ್ತದೆ. ಮನೇಲಿ ಆಫ್ಲೈನ್ ಆನ್ಲೈನ್ ಆದ್ರೆ ಈಗ ಇನ್ನೊಂದು ಆಗ್ತದೆ. ಇನ್ನೊಂದು ಯಾಕಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಈಗಾಗಲೇ ಅದು ಎಲ್ಲರೂ ಎದುರಿಸುವಂತಹ ಸಮಸ್ಯೆ. ನೀವು ಹೇಳಿದ ವಿಚಾರಕ್ಕೆ ನಾನು ಬರುವಂತದ್ದು, ಆ ಕ್ಲಾಸ್ ನೀವು ಈಗ 9 ಗಂಟೆಗೆ ಆರಂಭಿಸ್ತಾರೆ ಅಂತ ಹೇಳುವಾಗ 9 ಗಂಟೆಗೊಮ್ಮೆ ಅಲ್ಲಿ ಆನ್ಲೈನ್ಗೆ ಬಂದು ಆಮೇಲೆ ನೀವು ಹೇಳಿದಾಗ ಅದನ್ನು ವಿಡಿಯೋವನ್ನು ಮ್ಯೂಟ್ ಮಾಡಿ ಅವರು ಅವರ ಕೆಲಸಕ್ಕೋ ಅವರ ಆಟಕ್ಕೋ ಹೋಗಿರ್ಬೋದು. ಯಾಕಂದ್ರೆ ನೀವು ನೋಡುವಾಗ ಇದ್ದವನು ಅಟೆಂಡೆನ್ಸ್ ಬಂತು ಅವನಿಗೆ. ಅದೊಂದು ಸಂಗತಿ ಆಗಿದೆ ಸರ್. ನಮ್ಮ ಪರಿಚಯದವರು 4th ಸ್ಟ್ಯಾಂಡರ್ಡ್ ಅವರಿಗೆ 4th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಆಗ್ತಾ ಉಂಟು. ಮಗು ಮಲ್ಕೊಂಡಿದೆ, ಟೀಚರ್ ಕರಿತಾ ಇದ್ದಾರೆ, ಮಲ್ಕೊಂಡಿದೆ. ಅಂದ್ರೆ ನೀವು ಮಾತಾಡ್ತಾ ಇರೋ ವಿಚಾರ ಏನಂತ ಹೇಳಿದ್ರೆ ರೆಗ್ಯುಲರ್ ಕ್ಲಾಸೇ ಇಂಪಾರ್ಟೆಂಟ್. ಆ ನಾಲೆಜ್ ಬರೋದುಂಟಲ್ಲ ಸರ್, ಯಾವಾಗ ನೀವು ಫೇಸ್ ಟು ಫೇಸ್ ಮಾತಾಡ್ತೀವ ಅವಾಗ ನಾಲೆಜ್ ಬರ್ತದೆ. ಮತ್ತೆ ಇನ್ನೊಂದು ಮೆಡಿಕಲ್ ರಿಪೋರ್ಟ್, ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಅಂತ. ಅದರಿಂದಾಗಿ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ. ಈಗ ಅವರು ನಿಮ್ಮ ಕ್ಲಾಸ್ ಬಿಟ್ಟ ನಂತರ ಈಗ ನಿಮ್ಮದು 9 to 10 ಕ್ಲಾಸ್ ಇರಬಹುದು, ಆ ನಂತರ ಮೊಬೈಲ್ ಅವರ ಕೈಲೇ ಇರ್ತದೆ, ಅವ್ರು ಏನನ್ನೂ ನೋಡಬಹುದಲ್ಲ. ಹೌದು ಸರ್. ಈಗ ಮೊಬೈಲ್ ತಗೊಂಡ್ರೆ ನನಗೆ ನೋಟ್ಸ್ ಬರೀಲಿಕ್ಕಿದೆ, ನನಗೆ ಬ್ರೌಸ್ ಮಾಡ್ಲಿಕ್ಕೆ ಇದ್ರೆ, ಸೊ ನಾವು ಏನು ಕ್ವಶನ್ ಮಾಡ್ಲಿಕ್ಕೆ ಆಗಲ್ಲ. ನನಗೆ ಸರ್ ಮೆಟೀರಿಯಲ್ ಕಲಿಸಿದ್ದಾರೆ, ಅದನ್ನು ಬರೆದು ಕೊಡ್ಬೇಕು ನಾಳೆಗೆ. ಸೊ ಅವಾಗ ಏನ್ ಮಾಡ್ತೀರಿ ಸರ್? ಏನ್ ಮಾಡಕ್ಕಾಗಲ್ಲ, ಮೊಬೈಲ್ ಬೇಕಾಗ್ತದೆ ಅಲ್ಲ ಸರ್. ಹಾಗಾದ್ರೆ ಹೌದು, ಕರೆಕ್ಟ್. ಈಗ ಇದು ಅರುಣ್ ಕುಮಾರ್ ಅವರೇ, ಈಗ ತರಗತಿಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪಾಠ ಮಾಡುವ ಒಂದು ಏನು ಕಲ್ಪನೆ ಬಗ್ಗೆ ಏನು ಹೇಳ್ತೀರಿ ನೀವು? ಸೊ ಸ್ಟ್ರೆಂತ್ ಕಡಿಮೆ ಇದ್ರೆ ಮಾಡ್ಬೋದು ಸರ್. ಸ್ಟ್ರೆಂತ್ ಕಡಿಮೆ ಇಲ್ಲದಿದ್ರೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಕೆಲವೊಂದು ಕಾಂಬಿನೇಷನ್ ಅಲ್ಲಿ 50-60 ಜನ ಇದ್ರೆ, ಸೊ ಅಲ್ಲಿ ಶಿಫ್ಟ್ ಪ್ರಕಾರ ಏನು ಸರ್ಕಾರ ಕ್ರಮ ಕೈಗೊಂಡ್ರೆ ಮಾಡ್ಬೋದು, ಇಲ್ಲದ್ರೆ ತುಂಬಾ ಕಷ್ಟ ಆಗ್ತದೆ ಸರ್. ನೀವು ಎಷ್ಟು ಕ್ರಮ ಕೈಗೊಂಡ್ರು ಕೂಡ ಕ್ಲಾಸ್ ಬಿಟ್ಟ ಮೇಲೆ ಅವ್ರ ಜೊತೆಗೆ ನೀಡ್ತಾರೆ ಸರ್. ನಾವು ಎಷ್ಟು ಅಂತ ಅವರನ್ನ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಕ್ಲಾಸ್ ಅಲ್ಲಿ ನಾವು ಸೋಷಿಯಲ್ ಡಿಸ್ಟೆನ್ಸ್ ತಗೊಂಡ್ರು ಕೂಡ ಹೊರಗಡೆ ಬಂದ ಮೇಲೆ ಅವ್ರ ಜೊತೆಗೆ ಇದ್ದೇ ಇರ್ತಾರೆ, ಫ್ರೀ ಟೈಮ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ಅದಕ್ಕೆ ಏನಾದ್ರೂ ಒಂದು ಪ್ರಿಕಾಷನ್ ಮೆಜರ್ಸ್ ಗವರ್ಮೆಂಟ್ ತಗೊಳ್ಬೇಕು. ಗವರ್ಮೆಂಟ್ ತಗೊಂಡ ನಂತರ ಮತ್ತೆ ನಮ್ಮ ಜವಾಬ್ದಾರಿ, ನಾವ್ ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ಅದು ನಮ್ಮ ಜವಾಬ್ದಾರಿ. ಕೊಟ್ರೇಶ್ ಅವರೇ, ಈಗ 7 ತಿಂಗಳಿಂದ ಕಾಲೇಜಿಗೆ ಮಕ್ಕಳು ಬರ್ತಾ ಇಲ್ಲ ಅಲ್ವಾ? ಇಂತಹ ಸಂದರ್ಭದಲ್ಲಿ ಈಗ ನೀವು ಆಗಲೇ ಹೇಳಿದ್ರಿ, ಮಕ್ಕಳಿಗೆ ಒಮ್ಮೆ ಕಾಲೇಜಿಗೆ ಬರಬೇಕು ಅಂತ
ಆಗ್ತಾ ಉಂಟು ಅಂತ. ಆಸ್ ಎ ಸ್ಟೂಡೆಂಟ್ ಆಗಿ ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರಾ ಅಂತ, ಆನ್ಲೈನ್ ಕ್ಲಾಸನ್ನು ಅಥವಾ ರೆಗ್ಯುಲರ್ ಕ್ಲಾಸನ್ನು? ನಾನು ಖಂಡಿತ ಆನ್ಲೈನ್ ಕ್ಲಾಸನ್ನೇ ಪ್ರಿಫರ್ ಮಾಡ್ತೀನಿ ಸದ್ಯಕ್ಕೆ ಮಟ್ಟಿಗೆ. ಯಾಕೆ ಹೇಳಿದ್ರೆ ಈಗ ನನಗೂ ಭಯ ಇರುತ್ತೆ ಸರ್. ಈಗ ನಾನು ಕಾಲೇಜ್ ಅಟೆಂಡ್ ಆಗುವಾಗೆಲ್ಲ ಇವಾಗ ನಾನು ಹೋಗುವಾಗ ಟೆಸ್ಟ್ ಮಾಡ್ಕೊಂಡು ಹೋಗಿರ್ತೀನಿ ನಿಜ, ಬರುವಾಗ ನಂಗೆ ಕೊರೋನಾ ಬರಲ್ಲ ಅಂತ ಏನ್ ಗ್ಯಾರಂಟಿ, ಅಥವಾ ಇವತ್ತು ಮಾಡಿಸಿದ್ ನಾಳೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ನಂಗೆ ದಿನ ಕೊರೋನಾ ಟೆಸ್ಟ್ ಮಾಡ್ಲಿಕ್ಕೆ ನಂಗೆ ಸಾಧ್ಯ ಆಗೋದೇ ಇಲ್ಲ. ಒಂದು ಎರಡನೇದಾಗಿ ಪಾಲಿಸಿ ಮಾಡ್ಬೇಕು ಹೇಳಿದ್ರೆ, ಈಗ ಸರ್ಕಾರ ಒಂದು ಲಾ ಮಾಡ್ಬೇಕು ಅಂತ ಹೇಳಿದ್ರೆ, ಅದು ಎಸ್ಪೆಷಲಿ ಈಗ ಒಂದು ಪಾಲಿಸಿ ಅಥವಾ ರೂಲ್ ರೆಗ್ಯುಲೇಷನ್ ಆದೇಶ ನೀಡಿಸಬೇಕು ಹೇಳಿದ್ರೆ, ಅವರು ಯಾಕೆ ಈ ಕಾಲೇಜ್ ಆನ್ಲೈನ್ ಕ್ಲಾಸ್ ಮಾಡೋದು ಆಫ್ಲೈನ್ ಕ್ಲಾಸ್ ಬಗ್ಗೆ ಮಾತಾಡ್ತಾರೆ? ಅವ್ರು ಅಟ್ಲೀಸ್ಟ್ ಆನ್ಲೈನ್ ಮಾಡ್ತಾರಾದ್ರೆ ಅವ್ರು ನೆಟ್ವರ್ಕ್ ಕಂಪನಿಗಳೊಟ್ಟಿಗೆ ನೆಗೋಷಿಯೇಟ್ ಮಾಡ್ಕೊಳ್ಬೋದಲ್ಲ. ಅಂದ್ರೆ ಕೆಲವು ಪ್ರದೇಶಗಳೆಲ್ಲ ಅವ್ರು ಫಸ್ಟಿಗೆ ಸರ್ ಹೇಳಿದ್ರು, ಆ ಸಿರ್ಸಿ ಪ್ರದೇಶಗಳ ಹತ್ರ ಅವ್ರು ಮರದ ಮೇಲೆ ನಿಂತ್ಕೊಂಡೆಲ್ಲ ಪಾಠ ಕೇಳ್ತಾರೆ, ಯಾಕೆ ಹೇಳಿದ್ರೆ ನೆಟ್ವರ್ಕ್ ಸಿಗೋಲ್ಲ ಅಂತ ಹೇಳಿ. ಈಗ ನಮ್ಮ ಸರ್ಕಾರ ಒಂದು ನೆಗೋಷಿಯೇಟ್ ಮಾಡ್ಕೊಂಡು ದೊಡ್ಡ ವಿಷಯನೇ ಅಲ್ಲ. ಈಗ ಜಿಯೋ ಅವ್ರು ಹೇಗೆ ಮಾಡಿಕೊಟ್ರು ಅದೇ ರೀತಿ ಒಂದು ನೆಗೋಷಿಯೇಟ್ ಮಾಡ್ಕೊಂಡು ಬಿಟ್ರೆ ಸಾಕಲ್ಲ, ಪ್ರತಿಯೊಬ್ಬರಿಗೂ ನೆಟ್ವರ್ಕ್ ಸಿಗುತ್ತೆ, ಅದನ್ನು ಮಾಡ್ಬೋದು. ಅದೇ ರೀತಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಈಗ ನಮ್ಮ ಕಾಲೇಜಲ್ಲಿ ಅವ್ರು ಹೇಳಿದಾಗೆ ತುಂಬಾ ವಿದ್ಯಾರ್ಥಿಗಳಿದೆ, ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾ ಕಡಿಮೆ ಇದೆ. ಅದಕ್ಕೋಸ್ಕರ ಒಂದು ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ ವ್ಯವಸ್ಥೆ ಮಾಡಿ ಕೊಡ್ಬೋದು. ಒಂದು ಕಾಲೇಜಿಗೆ ಒಂದು 10 ಕಂಪ್ಯೂಟರ್ ಅಥವಾ 5-15 ಕಂಪ್ಯೂಟರ್ ಆ ತರ ಕೊಟ್ರೆ ಯಾರಿಗೆ ಆಕ್ಸೆಸೇಬಲ್ ಇಲ್ಲ, ಈಗ ನೆಟ್ವರ್ಕ್ ಆಕ್ಸೆಸೇಬಲ್ ಇರುವುದಿಲ್ವೋ, ಇದು ರೆಕಾರ್ಡ್ ಮಾಡಿದ ಕ್ಲಾಸ್ಗಳನ್ನ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯ್ತು. ಸೊ ಎನಿ ಟೈಮ್ ಅವ್ರಿಗೆ ಬಂದಾಗ ಅದನ್ನ ಅವರು ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿ, ಇದು ನನ್ನ ಅಭಿಪ್ರಾಯ ಸರ್. ನಾನು ಆಫ್ಲೈನ್ ಕ್ಲಾಸ್ ಸ್ವಲ್ಪ ಈಗ ನಿಮ್ಮ ಸ್ನೇಹಿತರು ಏನು ಹೇಳ್ತಾರೆ, ಈಗ ನಿಮ್ಮ ಐ ಅಗ್ರಿ ವಿತ್ ಯು, ನಿಮ್ಮ ಫ್ರೆಂಡ್ಸ್ ಏನು ಹೇಳ್ತಾರೆ ಆಸ್ ಎ ಸ್ಟೂಡೆಂಟ್ ಆಗಿ? ಅವರು ಒಮ್ಮೆ ಕಾಲೇಜಿಗೆ ಬರಬೇಕು, ನಾವೆಲ್ಲ ಕಾಲೇಜಲ್ಲಿ ಭೇಟಿ ಆಗ್ಬೇಕಂತ ಬಯಸ್ತಾರಾ, ಇಲ್ಲ ನಾವು ಆನ್ಲೈನಲ್ಲಿ ಭೇಟಿ ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಬಯಸ್ತಾರ? ಅವರೆಲ್ಲರೂ ಆಫ್ಲೈನ್ ಅಲ್ಲೇ ಬಂದು ಭೇಟಿ ಆಗುವ ಹೇಳ್ತಾರೆ. ಯಾಕಂದ್ರೆ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ ಇದ್ರೆ ಮನೆಯಲ್ಲಿ ತಾಯಿ ಅಥವಾ ಏನು ಹೇಳ್ತಾರೆ, ಅದನ್ನ ಮಾಡಿ ಇದನ್ನ ಮಾಡು ಅಂತ ಹೇಳಿ, ಅದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಆದ್ರೂ ಕಾಲೇಜಿಗೆ ಬರ್ಬೇಕು ಅಂತ ಹೇಳಿ ಅವ್ರಿಗೆ ಒಂದು ಅಭಿಪ್ರಾಯ ಇರುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಈಗ ಇನ್ನೊಂದು ಪ್ರಶ್ನೆ, ಈಗ ನೀವು ಈ 7 ತಿಂಗಳ ಮೊದಲು ಎಲ್ಲ ನಿಮ್ಮ ಒಂದಷ್ಟು ಎಕ್ಸಾಮ್ಗಳು ಅರ್ಧದಲ್ಲಿ ಮುಗಿದಿರುತ್ತೆ, ಅಥವಾ ಸೆಮಿಸ್ಟರ್ಗಳು ಒಂದು ಅರ್ಧದಲ್ಲಿ, ಯಾಕಂದರೆ ಸಡನ್ನಾಗಿ ಏನೋ ಲಾಕ್ಡೌನ್ ಬಂತು ಅಥವಾ ಸ್ಕೂಲ್ ಕಾಲೇಜುಗಳೆಲ್ಲ ಕ್ಲೋಸ್ ಆಗುವಂಥ ಸನ್ನಿವೇಶಗಳು ಬಂತು. ಈಗ ಅದರದ್ದು ಪರಿಸ್ಥಿತಿಗಳು ಏನಂತ? ಈಗ ನೀವು ನಿಮ್ಮ ಒಂದಷ್ಟು ಎಕ್ಸಾಮ್ಗಳು, MJD ಅವರು ಕೂಡ ಇದಕ್ಕೆ ಉತ್ತರ ಕೊಡ್ಬೋದು, ಸೆಮಿಸ್ಟರ್ಗಳು ಕೂಡ ಅರ್ಧದಲ್ಲಿ ಬಾಕಿ ಆಗಿರುವಂಥದ್ದು, ಕಳೆದ ವರ್ಷದ ಕೆಲವು ಪೆಂಡಿಂಗ್ ಪೇಪರ್ಗಳು, ಇದಕ್ಕೆಲ್ಲ ಏನು ಕತೆ ಏನು ಅಂತ ಈಗ ಏನು ಹೇಳ್ತೀರಿ? ನಮ್ದು ನೋಡಿ ಸರ್, ನಾನೀಗ 4th ಇಯರ್ ಆಗಿದ್ರಿಂದ ನಾನು 3rd ಇಯರ್ದು 2nd ಸೆಮಿಸ್ಟರ್ದು ನಮಗೆ 5 ಸಬ್ಜೆಕ್ಟ್ ಇತ್ತು. ಅದು ನಾವು ಎಕ್ಸಾಮ್ ಕಂಡಕ್ಟ್ ಮಾಡಲಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ನಮಗೆ ಲಾಕ್ಡೌನ್ ಆಗಿದ್ದು. ಆ ಎಕ್ಸಾಮ್ಗಳು ಇವಾಗ ನಮಗೆ ಕ್ಯಾರಿ ಆನ್ ಆಗಿದೆ. ಕ್ಯಾರಿ ಆನ್ ಅಂದ್ರೆ ಈಗ ಸಬ್ಜೆಕ್ಟ್ ಏನಿದೆ, ನನಗೆ ಈಗಿನ ಸಬ್ಜೆಕ್ಟ್ ಪಾಠ ಆನ್ಲೈನ್ ನಡೆದು ಆ ಎಕ್ಸಾಮ್ಗಳನ್ನು ಹಾಗೂ ಈ ಎಕ್ಸಾಮ್ಗಳು 2 ಒಟ್ಟಿಗೆ ಬರೀಬೇಕು ಪರಿಸ್ಥಿತಿ ಬಂದಿದೆ. ಸೊ ಟೋಟಲ್ ಆಗಿ ನನಗೆ 10 ಸಬ್ಜೆಕ್ಟ್ ಎಕ್ಸಾಮ್ ಬರೀಬೇಕು ಒಂದೇ ಟೈಮಲ್ಲಿ. ಇವಾಗ ಮೊನ್ನೆ ತಾನೇ BCI ನವರು, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಹೊಸ ಒಂದು ತಂದ್ರೆ ಏನಪ್ಪಾ ಹೇಳಿದ್ರೆ, ಫೈನಲ್ ಇಯರ್ ಎಕ್ಸಾಮ್ಸ್ ಅವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡುವ, ಮತ್ತೆ ಇನ್ನು ಇಂಟರ್ಮೀಡಿಯೇಟ್ ಅವರಿಗೆ ಮುಂದೂಡಲಾಗಿದೆ ಅಂತೇಳಿ ಒಂದು ಆದೇಶ ಬಂದಿದೆ. ಅದನ್ನ ಯಾವಾಗ ಮಾಡ್ತಾರೆ ಅದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಬಟ್ ನಮ್ಮದೆಲ್ಲ ಸಣ್ಣ ಸಣ್ಣ ಕೋರ್ಸ್ಗಳು, ಫ್ಯಾಷನ್, ಇಂಟೀರಿಯರ್, ಇಂಥದ್ದೆಲ್ಲ ಏನಿದೆ ನಮ್ದೆಲ್ಲ ಆ ಪೆಂಡಿಂಗ್ ಇರುವ ಎಕ್ಸಾಮ್ ಮುಗಿಸಿಬಿಟ್ವಿ. ಮಂಗಳೂರು ಯೂನಿವರ್ಸಿಟಿ ಮುಗಿಸಿದೆ, ಪೆಂಡಿಂಗ್ ಇರೋದು ಮುಗಿಸಿದ್ದಾರೆ. ಮತ್ತೆ BCom BA ಆಗಿದೆ, ಅದು ಓವರ್ ಆಲ್ ಮುಗಿದಿದೆ. ಅದು ಆ ಸೆಟ್ ಬ್ಯಾಕ್ ಏನಾಗಿತ್ತು ಅದೆಲ್ಲ ಕ್ಲಿಯರ್ ಆಯ್ತು. ಈಗ ಇರುವುದು ಸಮಸ್ಯೆ, ಒಂದು ಸೆಮಿಸ್ಟರ್ ಹೋಯ್ತು. ನನ್ನ ಅದನ್ನು ನೀವು ಸ್ಕಿಪ್ಡ್ ಅಂತ ತಿಳಿತೀರಾ? ನಾನು ಹೇಳುದು ಅದನ್ನು ಸ್ಕಿಪ್ಡ್ ಅಂತಾನೆ ಮಾಡಿ 3 ವರ್ಷದ ಡಿಗ್ರಿಯನ್ನು 3.5 ವರ್ಷಕ್ಕೆ ಮಾಡಿ. ಅರ್ಥ ಆಯ್ತಾ ನಿಮಗೆ? ಈಗ ನೀವು ಜನವರಿಯಿಂದ ಸ್ಟಾರ್ಟ್ ಮಾಡಿ, ಜನವರಿ ಒಳಗೆ ಒಂದು ಉತ್ತರ ಬರ್ತದೆ. ಆಗ ಈ ಒಂದು ಸೆಮಿಸ್ಟರ್ ಪ್ರಾಬ್ಲಮ್ ಆಯ್ತು ನಮ್ಗೆ. ಈಗ ನೋಡಿ ಅವ್ರು ಹೇಳುದೇನು ಗೊತ್ತುಂಟಾ, ಈ ವರ್ಷ ಅಕಾಡೆಮಿಕ್ ಇಯರ್ ಅಲ್ಲಿ 2 ಸೆಮಿಸ್ಟರ್, ಈ 2 ಸೆಮಿಸ್ಟರ್ ಅನ್ನು ನೀವೀಗ ಬ್ಯಾಲೆನ್ಸ್ ಮಾಡಿ ಹೇಳುದು. ಕರೆಕ್ಟಾ? ಗೌರ್ಮೆಂಟ್ ಅವರು ಹೇಳುದು 2 ಸೆಮಿಸ್ಟರ್ ಅನ್ನ ನೀವು 6 ತಿಂಗಳಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳುದಾದ್ರೆ, ನಾನು ಕೇಳುದು ಮುಂದಿನ 1.5 ವರ್ಷದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಿ. ಕಾನೂನು ಹೇಗೆ ಹೇಳ್ತೇನೆ ನಾನು, ಆಲ್ ದ ಆಕ್ಟ್ಸ್ ಆರ್ ಅಂಡರ್ ಕರ್ನಾಟಕದಲ್ಲಿ ಯೂನಿವರ್ಸಿಟಿ ಆಕ್ಟ್ 1976 ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫ್ರೇಮ್ಡ್ ಬೈ ಅಂಡ್ ಫಾಲೋಡ್ ಬೈ ದಿ ಯೂನಿವರ್ಸಿಟಿ. ಇವರ ಲಾ ಆಗೋದಕ್ಕೆ ಲಾ ಯೂನಿವರ್ಸಿಟಿ, ಮೆಡಿಕಲ್ಗೆ ಮೆಡಿಕಲ್ ಯೂನಿವರ್ಸಿಟಿ. ಅದೇ ಆಕ್ಟಿನ ಬೇಸಿನ ಮೇಲೆ ಅದೆಲ್ಲ ಆಕ್ಟ್ಗಳಾದದ್ದು. ನೀವು ಒಂದು ಅಮೆಂಡ್ಮೆಂಟ್ ತನ್ನಿ, 4 ಸಬ್ಜೆಕ್ಟ್ ಇದೆ, ಕೆಲವರಿಗೆ 5 ಸಬ್ಜೆಕ್ಟ್ ಇದೆ. ನೀವು ಮುಂದಿನ 1.5 ವರ್ಷದಲ್ಲಿ ಅದನ್ನ
ಕಂಟಿನ್ಯೂ ಸ್ಪ್ರೆಡ್ ಔಟ್ ಮಾಡಿ. ಆದರೆ ಈಗ ಅಲ್ಲ, ಓಕೆ, ನೀವು ಹೇಳಿದ್ದು ಕೂಡ ಅದು ವೆರಿ ವ್ಯಾಲಿಡ್ ಪಾಯಿಂಟ್. ಬಟ್ ಈಗ ಸರ್ಕಾರ ಹೇಳುವಂಥದ್ದು ಈಗ ಏನು ನವೆಂಬರ್ 17ರಿಂದ ಶಾಲೆ ಕಾಲೇಜುಗಳು ಓಪನ್ ಆದರೆ ಮತ್ತೆ 6 ತಿಂಗಳು ರಜೆನೇ ಇರುವುದಿಲ್ಲ ಅಂತ, ಸಂಡೇ ಹೊರತುಪಡಿಸಿ ಸೊ ಅಂದ್ರೆ ಹೇಳಿ ಸರ್, ಹೇಳಿ. ರಜೆದ ಬಗ್ಗೆ ನಮ್ದು ಅಲ್ಲ ಈಗ ಡಿಸ್ಕಷನ್. ರಜೆದ ಇಲ್ಲ ನಮ್ಗೆ ಅದೆಲ್ಲ ಯಾರು ಕೇಳ್ತಾ ಇಲ್ಲ. ಇಲ್ಲಿ ಕೇಳ್ತಾ ಇರೋದು ನವೆಂಬರ್ದಲ್ಲಿ ಹುಡುಗ ಅವ ಕಾಲೇಜಿಗೆ ಹೋಗ್ಬೇಕಾ, ಅವನ ಜೀವನಕ್ಕೆ ಅವನ ಜೀವಕ್ಕೆ ರಕ್ಷಣೆ ಯಾರು ಅಂತ. ಈಗ ಅದಕ್ಕೆ ಸರ್ಕಾರ ಈಗ ನಿನ್ನೆ ಕೊಟ್ಟಿರುವಂತ ಏನು ಘೋಷಣೆಯ ಸಂದರ್ಭದಲ್ಲಿ ಅವರು ಹೇಳುವಂತದ್ದು ನವೆಂಬರ್ 17ರಂದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಅಂತ ಪೋರ್ಟಲ್ ಅನ್ನು ಲಾಂಚ್ ಮಾಡ್ತಾರೆ. ಅದರಲ್ಲಿ ನೀವು ಸ್ಟೂಡೆಂಟ್ಸ್ಗಳು ಅಪ್ಲೋಡ್ ಮಾಡಬೇಕು. ಏನಂತ ಹೇಳಿದ್ರೆ ಪ್ರತಿ ವಿದ್ಯಾರ್ಥಿಯು ನಾನು ಕಾಲೇಜಿಗೆ ಬರಲಿಕ್ಕೆ ನನಗೆ ಇಚ್ಛೆ ಇದ್ದರೆ ಹೌದು ನಾನು ಬರ್ತೇನೆ ಅಂತ. ಸೊ ಇಲ್ಲ ನಾನು ರೆಗ್ಯುಲರ್ ಕ್ಲಾಸ್ಗೆ ಬರಲ್ಲ, ನಾನು ಆನ್ಲೈನ್ ಕ್ಲಾಸ್ಗೆ ಹೋಗ್ತೇನೆ ಅಂತ ಹೇಳಿದ್ರೆ ನಾನು ಆನ್ಲೈನ್ ಕ್ಲಾಸ್ಗೆ ಹೋಗ್ತೇನೆ ಅಂತ ಆ ಪೋರ್ಟಲ್ ಅಲ್ಲಿ ನೀವು ಏನು ಅದು ವಿತ್ ಪ್ಯಾರೆಂಟ್ಸ್ ಕನ್ಸೆಂಟ್ ಇದೆ. ಎಸ್, ಎಕ್ಸಾಕ್ಟ್ಲಿ. ಅದರಲ್ಲಿ ಕೊನೆಗೆ ಹೇಳ್ತಾರೆ ಅವರು, ನೀವು ರೆಗ್ಯುಲರ್ ಕ್ಲಾಸ್ಗೆ ಬರುವುದಿದ್ರೆ ನಿಮ್ಮ ಪೇರೆಂಟ್ಸ್ ಇದು ಒಪ್ಪಿಗೆ ಪತ್ರ ತೆಕ್ಕೊಂಡು ನೀವು ಕಾಲೇಜಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿದೆ, ನಾವು ಮಾಡ್ತಾ ಇದ್ದೇವೆ, ನಮ್ದು ಲಿಮಿಟೆಡ್ ಸ್ಟೂಡೆಂಟ್ 20 ಜನ, ನಮ್ಗೆ ಯಾವ ಪ್ರಾಬ್ಲಮೂ ಇಲ್ಲ, ನಾವು ಲೆಟರ್ ತಗೊಂಡಿದ್ದೇವೆ, ದಟ್ಸ್ ನಾಟ್ ಇಶ್ಯೂ. ನಾವು ಈಗ ಇಲ್ಲಿ ಚರ್ಚೆ ಮಾಡಬೇಕಾದಂತದ್ದು, ನೀವು ಆಫ್ಲೈನ್ ಆನ್ಲೈನ್ ಎರಡೂ ಮಾಡಿದ್ರೆ ಅಲ್ಲಿ ಬರತಕ್ಕಂತ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನು ಫೇಸ್ ಮಾಡೋದು ಹೇಗೆ, ಗೌರ್ಮೆಂಟ್ ಏನು ನಮ್ಗೆ ಡೈರೆಕ್ಷನ್ ಕೊಡ್ತದೆ. ಎರಡನೇದು ಅಲ್ಲಲ್ಲ, ಅಲ್ಲಿ ಈಗ ಯಾಕಂತ ಹೇಳಿದ್ರೆ ಅಲ್ಲ, ನಿನ್ನೆ ಆದೇಶದ ಏನು ಪ್ರಕಟಣೆಯಲ್ಲಿ ಅಥವಾ ಘೋಷಣೆಯಲ್ಲಿ ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಕಾಲೇಜಿಗೆ ಬರಬೇಕೆಂಬುದು ಕಡ್ಡಾಯವಿಲ್ಲ ಅಂತ. ಅಲ್ಲಲ್ಲ, ನಾನು ಕೇಳ್ತಾ ಇರೋದು ಅದನ್ನಲ್ಲ. ಎರಡನ್ನೂ ಮಾಡಿದ್ರೆ, ಎರಡೂ ಕ್ಲಾಸ್ ಮಾಡಿದ್ರೆ ಈ ವ್ಯವಸ್ಥೆಗಳಲ್ಲಿ ಕಾಲೇಜ್ನವ್ರ ಹತ್ರ ಆಗುದಿಲ್ಲ, ಟೀಚರ್ಸ್ನವ್ರ ಹತ್ರ ಆಗುದಿಲ್ಲ. ಇದು ಒಂದು. ಎರಡನೇದು, ಒಬ್ಬ ಯೂನಿವರ್ಸಿಟಿ ಈಗ ಕರೆಕ್ಟ್ ಹೆಗಡೆಯವರೇ ಬರೀ ಒಂದನ್ನಷ್ಟೇ ಘೋಷಣೆ ಮಾಡಿದರೆ ನಿಮ್ಮ ಕಾಲೇಜಿನವರು, ಮುಖ್ಯವಾಗಿ ಪ್ರೈವೇಟ್ ಕಾಲೇಜಿನವರು ನಡೆಯೋದು ಹೇಗೆ ಅಂತ. ಈಗ ಆಯ್ತು ಆನ್ಲೈನ್ ಮಾತ್ರ ಕ್ಲಾಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಖಾಸಗಿ ಕಾಲೇಜಿನವರು ನಿಮ್ಮ ಉಪನ್ಯಾಸಕರುಗಳಿಗೆ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ಬೇಕಲ್ವಾ? ತಗೊಳ್ತಾ ಇದ್ದಾರಲ್ಲ. ಈಗ ಬಹುತೇಕ ಮಕ್ಕಳು, ವಿದ್ಯಾರ್ಥಿಗಳು ಅಥವಾ ಪೋಷಕರು ರೆಗ್ಯುಲರ್ ಕ್ಲಾಸ್ ಓಪನ್ ಆಗಿಲ್ಲಲ್ಲ, ನಾವ್ಯಾಕೆ ಇದು ಹೌದು ಹೌದು ಇದೊಂದು ಸಮಸ್ಯೆ. ನಮ್ಮ ಕಾಲೇಜಲ್ಲಿ ಆಲ್ರೆಡಿ ಫೀಸ್ ಅನ್ನು ಕಲೆಕ್ಟ್ ಮಾಡಿ ಆಗಿದೆ. ಅದು ಲಾಸ್ಟ್ ಡೇಟ್ ಅಂತ ಇರುತ್ತೆ. ಈಗ ಎಕ್ಸಾಮಿನೇಷನ್ ಫೀಸ್ ಆಗಿರ್ಬೋದು, ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಒಂದು ಲಾಸ್ಟ್ ಡೇಟ್ ಟೈಮ್ ಕೊಟ್ಟಿದ್ರು. ಆ ಟೈಮ್ ತನಕ ಬಂತು, ಅದರ ನಂತರ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು. ಈಗ ಎಕ್ಸಾಮ್ ಫೀಸ್ ಬೇರೆ ಕೊಟ್ರೇಶ್ ಅವರೇ, ರೆಗ್ಯುಲರ್ ಕೊಡುವಂತ ಒಂದು ಫೀಸ್ ಉಂಟಲ್ಲ, ರೆಗ್ಯುಲರ್ ಫೀಸ್ ಕಟ್ ಆಗಿದೆ ಸರ್, ನಾವು ಕಟ್ಸ್ಕೊಂಡಿಲ್ಲ. ಈಗ ನೋಡಿ, ಇನ್ನೊಂದು ಗಮ್ಮತ್ ಹೇಳಿದ್ರೆ, ಅವರು ಒಂದು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು ನಮ್ಗೆ. ಫಾರ್ ಎಕ್ಸಾಂಪಲ್ 10ನೇ ತಾರೀಕು ನವೆಂಬರ್ ಒಳಗೆ ಕಟ್ಟಬೇಕು ಅಂತ ಹೇಳಿ ಟೈಮ್ ಇದ್ರೆ 10 ತಾರೀಕು ತನಕ ವೇಟ್ ಮಾಡ್ತಾರೆ. ಅದಾದ ನಂತರ 11ನೇ ತಾರೀಕಿಂದ ಕಟ್ಟೋದಾದ್ರೆ ಫೈನ್ ಬೀಳ್ತದೆ ಅಂತ ಹೇಳ್ತಾರೆ. ಸೊ ನಾವು ಕೆಲವು ವಿದ್ಯಾರ್ಥಿಗಳು ಏನಾಗಿದೆ ಅಂದ್ರೆ 2-3 ತಿಂಗಳ ಹಿಂದೆ ಏನಾಗಿದೆ ಹೇಳಿದ್ರೆ, ಅವರು ಲೇಟ್ ಆಗಿದ್ದ ಕಾರಣದಿಂದಾಗಿ ಫೈನ್ಸ್ ಸೇರಿಸಿ ಕೊಟ್ಟಿದ್ದಾರೆ. ಓಕೆನಾ? ಫೀಸ್ ಅಂದ್ರೆ ಫೈನ್ ಸೇರಿಸಿ ಕೊಟ್ಟ ನಂತರ ಅದು 2 ದಿನ ನಂತರ ಮತ್ತೆ ಹೇಳ್ತಾರೆ ಎಕ್ಸ್ಟೆಂಡ್ ಆಗಿದೆ ಡೇಟ್ ಅಂತ ಹೇಳಿ, ಅಂದ್ರೆ ಫೀಸ್ ಕಟ್ಲಿಕ್ಕೆ. ಸೊ ಫೈನ್ ಗತಿ ಏನು? ಆ ಫೈನ್ ಎಲ್ಲೋಯ್ತು? ಹಾಗೆ ಎಷ್ಟೋ ಸಾವಿರ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನೋಡಿ, ನಮ್ಮ ಕರ್ನಾಟಕದಲ್ಲಿ, ಕೇವಲ ಕರ್ನಾಟಕದಲ್ಲಿ 100ಕ್ಕೂ ಹೆಚ್ಚು ಕಾನೂನು ಕಾಲೇಜ್ಗಳಿದೆ. ಸೊ 100 ಕಾಲೇಜ್ಗಳಲ್ಲೂ ಒಂದು 500 ಸ್ಟೂಡೆಂಟ್ಸ್ ಇರ್ತಾರೆ ಮಿನಿಮಮ್. ಅಂದ್ರೆ ಫಸ್ಟ್ ಇಯರ್ ಅಲ್ಲಿ 100 ಸ್ಟೂಡೆಂಟ್ ಇಟ್ಕೊಂಡ್ರು ಸಹ 500 ಸ್ಟೂಡೆಂಟ್ ಒಂದು ಕಾಲೇಜಲ್ಲಿ ಆದ್ರೆ ಅಲ್ಲಿ ಆಲ್ರೆಡಿ ಒಂದು 50,000 ವಿದ್ಯಾರ್ಥಿಗಳ ಮೇಲಾಯ್ತು ಅಂತ. ಆ ಟೈಮಲ್ಲಿ ಅದರಲ್ಲೊಂದು 5-6 ಜನ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಲಿಕ್ಕೆ ಆಗಿರಲ್ಲ. ಅಂದ್ರೆ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ. ಕೆಲವು ಹಳ್ಳಿಗಳಿಗೆ ಇವತ್ತಿಗೂ ಬಸ್ಸಿನ ವ್ಯವಸ್ಥೆಗಳಿಲ್ಲ, ಅವ್ರಿಗೆ ಫೀಸ್ ಕಟ್ಟಲಿಕ್ಕೆ ಆಗಲ್ಲ. ಅದೆಲ್ಲ ಫೈನ್ ಏನ್ ಮಾಡಿದ್ರು? ಎಷ್ಟು ಫೀಸ್ ಅಂತ ತಗೊಳ್ತಾರೆ? ತಗೊಂಡು ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು? ಇದು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಅಂದ್ರೆ ಅದಕ್ಕೆ ನಾನು ಹೇಳೋದಂದ್ರೆ, ಒಂದು ಅವರು ಆನ್ಲೈನ್ ಕ್ಲಾಸ್ ಅನ್ನ ನೆಗೋಷಿಯೇಟ್ ಮಾಡ್ಬೇಕು, ಅಂದ್ರೆ ನೆಟ್ವರ್ಕ್ ಕಂಪನೀಸ್ ಒಟ್ಟಿಗೆ ನೆಗೋಷಿಯೇಟ್ ಮಾಡಬೇಕು. ಮತ್ತೆ ನಮ್ಗೆ ಮೊಬೈಲ್ ವಿತರಣೆ ಅಥವಾ ಬೇರೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು. ಈಗ ಆನ್ಲೈನ್ ಮಾಡ್ತಾರಾದ್ರೂ ಕೂಡ ಒಂದು 80 ಜನ ಸಿಗ್ತಾರೆ, 20 ಜನರಿಗೆ ಇಲ್ಲ, 20 ಜನರಿಗಾದ್ರೂ ಆಕ್ಸೆಸ್ ಇಲ್ಲ. ಆ 20 ಜನರಿಗಾದ್ರೂ ಏನಾದ್ರು ವ್ಯವಸ್ಥೆ ಮಾಡ್ಲೇಬೇಕು. DC ಆಫೀಸ್ ಅಲ್ಲೋ ಅಥವಾ ಒಂದೆಲ್ಲೋ ಒಂದು ಗವರ್ಮೆಂಟ್ ಅಥಾರಿಟಿ ಅಲ್ಲೋ, ಗವರ್ಮೆಂಟ್ ಆಫೀಸ್ ಅಲ್ಲೋ ಅಥವಾ ಗವರ್ಮೆಂಟ್ ಲೈಬ್ರರಿ ಅಲ್ಲೋ, ಅಥವಾ ಲೈಬ್ರರಿಗಳು ಎಲ್ಲ ಕಡೆ ಇರುತ್ತೆ. ಅಲ್ಲಿ ಏನಾದ್ರು ಅವ್ರಿಗೊಂದು ಮೆಮೊರಿ ಕಾರ್ಡ್ ಅಥವಾ USB ಅಲ್ಲಿ ಏನಾದ್ರು ಒಂದು ಮಾಡಿ ಕೊಡುವಂತದ್ದು ವ್ಯವಸ್ಥೆ ಆದ್ರೂ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ನೀವು ಆಗ ಕೇಳಿದ್ರಲ್ಲ, ಆನ್ಲೈನ್ಗೆ ಫೀಸ್ ಫಿಕ್ಸ್ ಮಾಡಿ, ಅದನ್ನ ಕಂಪಲ್ಸರಿ ಯಾರು ಕೊಡುದಿಲ್ಲ ಅವನಿಗೆ ಕ್ಲಾಸ್ ಇಲ್ಲ. ಆಗ ಕಾಲೇಜಿನವರಿಗೂ ದುಡ್ಡು ಬರ್ತದೆ, ಮಾಸ್ಟರ್ಗಳಿಗೂ ದುಡ್ಡು ಕೊಡ್ಬೋದು. ಸಿ, ನೀವು ಇದೆಲ್ಲಕ್ಕಿಂತ ಈಗ ನಾನು ಈ ಚರ್ಚೆ ಸ್ಟಾರ್ಟ್ ಆದ್ಮೇಲೆ ನನಗೆ ಸಮಸ್ಯೆ ಆದದ್ದು, ಇದು ಅರ್ಥ ಆಗ್ತಾ ಇರೋದು, ಒಬ್ಬ ಸಿಂಡಿಕೇಟ್ ಮೆಂಬರ್ ಆಗಿ ನಾನು ಹೇಳ್ತೇನೆ, ಮುಂದೆ ಇದು ಲೀಗಲ್ ಪ್ರಾಬ್ಲಮ್ ಆಗ್ತದೆ ಅಂತ. 2 ಕ್ಲಾಸ್ ಮಾಡಿದ್ರೆ ಮಾರ್ಕ್ಸ್ ಕೊಡುವಾಗ ಮತ್ತು ರ್ಯಾಂಕ್ ಕೊಡುವಾಗ, ಗ್ರೇಡ್ ಕೊಡುವಾಗ ಪಕ್ಕಾ ಇದು ಪ್ರಾಬ್ಲಮ್ ಆಗ್ತದೆ ಅಂತ ಇಲ್ಲಿ ಈ ಚೇರಲ್ಲಿ ಕೂತ ಮೇಲೆ ನನ್ನ ತಲೆಗೆ ಬಂದದ್ದು.
ಯಾಕೆಂದರೆ ನಮಗೆ ಗೊತ್ತಿದೆ ಅದು ಇಂಟರ್ನಲ್ ಮಾರ್ಕ್ಸು, ಪ್ರಾಕ್ಟಿಕಲ್ ಮಾರ್ಕ್ಸು, ರೆಗ್ಯುಲರ್ ಒಬ್ಬ ಸ್ಟೂಡೆಂಟು ಮನೆಯಲ್ಲೇ ಕುತ್ಕೊಂಡು ಯಾವನೋ ಒಬ್ಬ ತಲೆ ಕೆಟ್ಟು ವಿದ್ಯಾರ್ಥಿ ಕೋರ್ಟಿಗೆ ಹೋದ್ರೆ ಅಲ್ಲೋಲ ಕಲ್ಲೋಲ ಆಗ್ತದೆ. ನಾನು ಹೇಳ್ತೇನೆ ಹೋಗು ಅಂತ. ಸರಿ ಅಲ್ವಾ? ಇದು ಸಮಸ್ಯೆ ಆಗ್ತದೆ ಇದೀಗ. ಹಾಗಾಗಿ ಇದನ್ನೆಲ್ಲ ಅವರು ಪರಾಮರ್ಶೆ ಮಾಡಿ ಆನ್ಲೈನನ್ನೇ ಮಾಡಿ. ನೀವು ಯಾರಿಗೆ ಮೊಬೈಲ್ ಇಲ್ವೋ ಮೊಬೈಲ್ ಕೊಡಿ. ಇದು ಅವ್ರು ಹೇಳಿದ ಹಾಗೆ ಟೆಕ್ನಿಕಲ್ ಇಂಪ್ರೂವ್ ಮಾಡಿ. ಆನ್ಲೈನಲ್ಲಿ ಕಂಪಲ್ಸರಿ ಫೀಸ್ ಕಟ್ಟಬೇಕು. ಫೀಸ್ ಕಟ್ಟದವನಿಗೆ ಕ್ಲಾಸ್ ಇಲ್ಲ ಅಂತ ಮಾಡಿ 6 ತಿಂಗಳು ನೀವು ಮುಗಿಸಿ, ಆಮೇಲೆ ರೆಗ್ಯುಲರ್ ಮಾಡಿ. ಏನ್ ಬಿದ್ದು ಹೋಗ್ತದೆ? ಅವ್ರು ಯೂಟ್ಯೂಬ್ ಅಲ್ಲಿ ಸಹ ಅಪ್ಲೋಡ್ ಮಾಡ್ಬೋದು ಸರ್. ಇನ್ನೊಂದು ಸಮಸ್ಯೆ ಮ್ಯಾನೇಜ್ಮೆಂಟ್ ಅಂತಲ್ಲ, ಹಾಸ್ಟೆಲ್ ಸಮಸ್ಯೆ ಇದೆ. ಹಾಸ್ಟೆಲ್ಗೆ ಏನಾಗಿದೆ ಅಂದ್ರೆ ಕತೆ, ಅರ್ಧ ಮಕ್ಕಳು ಬರ್ತಾರೆ, ಅರ್ಧ ಮಕ್ಕಳು ಬರುವುದಿಲ್ಲ. ಹಾಸ್ಟೆಲ್ ರನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಂದವನಿಗೆ ಮಾಡ್ಲೇಬೇಕು ತಾನೆ. ನೀವ್ ಹೇಳಿದಾಗ 2 ಗ್ರೂಪ್ ಆಗ್ತದೆ ಅಲ್ಲಿ. ನಾನು ಆನ್ಲೈನ್ ಮಾರೆ ಅಂತ, ಇನ್ನೊಬ್ಬ ನಾನು ಆಫ್ಲೈನ್ ಅಂತ. ಈ ಆನು ಆಫಿನ ನಡುವೆ ಸ್ವಿಚ್ ಕಿತ್ಕೊಂಡು ಹೋಗುದು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಅವರು. ಫೀಸೇ ಕಿತ್ಕೊಂಡು ಹೋಗ್ತದೆ ಅಲ್ಲಿ. ಅವ್ರು ಹೇಗೆ ಮ್ಯಾನೇಜ್ ಮಾಡುದು? ಒಂದು ಹಾಸ್ಟೆಲ್ ರನ್ ಮಾಡ್ಲಿಕ್ಕೆ 100 ಜನ ಇದ್ರೆ ಅವನ್ 100 ಜನರಿಗೆ ಅದು ಮ್ಯಾನೇಜ್ಮೆಂಟ್ನವ್ರು ಪ್ಲಾನ್ ಮಾಡಿರ್ತಾರೆ, ವರ್ಕೌಟ್ ಆಗ್ತದೆ. ಅದ್ರಲ್ಲಿ 50 ಜನ ಇಲ್ಲ ಅಂತ ಆದ್ರೆ ಇನ್ನೊಂದೇನಂದ್ರೆ ಟೀಚರ್ಸ್ ತುಂಬಾ ಹೆಕ್ಟಿಕ್ ಆಗುತ್ತೆ. ಆಲ್ರೆಡಿ ಆನ್ಲೈನ್ ಮಾಡ್ಲಿಕ್ಕೆ ಸ್ಟ್ರಗಲ್ ಮಾಡ್ತಾರೆ. ಯೂನಿವರ್ಸಿಟಿಗಳೆಲ್ಲ ಆನ್ಲೈನ್ ಗೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ 2 months 1.5 months ಸ್ಟ್ರಗಲ್ ಮಾಡಿದ್ದಾರೆ. ಈಗ ಮತ್ತೆ ಅವರು ಸಡನ್ ಆಗಿ ಇವಾಗ ಆಫ್ಲೈನ್ ಮಾಡ್ಬೇಕು ಆನ್ಲೈನ್ ಮಾಡ್ಬೇಕು ಆಪ್ಷನ್ ಕೊಟ್ಬಿಟ್ರೆ ತುಂಬಾ ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ಈಗ ನನಗೆ ಅನಿಸಿದ ಪ್ರಕಾರ ಏನಪ್ಪ ಹೇಳಿದ್ರೆ, ಇದು ಆಫ್ಲೈನ್ ಯಾಕೆ ಮಾಡ್ತಾರೆ ಹೇಳಿದ್ರೆ, ಕೆಲವು ಯೂನಿವರ್ಸಿಟಿಗಳಲ್ಲಿ ಮೇ ಬಿ ಪ್ರೈವೇಟ್ ಯೂನಿವರ್ಸಿಟಿ, ಕೆಲವು ಯೂನಿವರ್ಸಿಟಿಗಳಲ್ಲೆಲ್ಲ ಅಲ್ಲಿ ಅವರಿಗೆ ಆನ್ಲೈನ್ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವ್ರಿಗೆ ಆನ್ಲೈನ್ ಆಕ್ಸೆಸ್ ಮಾಡ್ಲಿಕ್ಕೆ ಆಗದ ಕಾರಣದಿಂದಾಗಿ ಇದು ಆಫ್ಲೈನ್ ಅನ್ನು ಆಪ್ಷನ್ ಆಗಿ ಇಟ್ಟಿರುವಂತದ್ದು. ಅಂದ್ರೆ ಯಾರಿಗೆ ಆಗುದಿಲ್ಲ ಅವರಿಗೇನೋ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕಡಿಮೆ ಇರ್ಬೋದು. ಇದು ಅರುಣ್ ಕುಮಾರ್ ಅವರೇ, ಅದೇ ನಾನು ಮತ್ತೆ ಕೇಳೋದು, ಈಗ ರೆಗ್ಯುಲರ್ ತರಗತಿಗಳು ಆರಂಭವಾಗದೆ ಹೋದರೆ, ನೀವು ಹೇಳಿದೊಂದು ಮಾತಿತ್ತು ಆರಂಭದಲ್ಲೇ, ಬಹುತೇಕ ಖಾಸಗಿ ಕಾಲೇಜಿನವರು ಇವತ್ತು ಏನು ಆರಂಭದಲ್ಲಿ ಏನೋ ಸಂಬಳ ಕೊಟ್ಟರು, ಆನಂತರ ಅದು 50% ಆಯಿತು, 30% ಆಯಿತು, ಮತ್ತು ಬಹುತೇಕ ಕಡೆ ಸಂಬಳ ಇಲ್ಲದೆ ಇರುವಂಥ ಪರಿಸ್ಥಿತಿ ಈಗ ವಾಸ್ತವವಾಗಿ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಅದನ್ನು ಮತ್ತು ರೀಟ್ರ್ಯಾಕ್ಗೆ ತರಲಿಕ್ಕೆ ಇದು ಈ ಒಂದು ಏನು ಆಫ್ಲೈನ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿ ಅಂತ ಒಂದು ಸರ್ಕಾರ ಬಹುಶಃ, ಯಾಕಂದರೆ ಸರ್ಕಾರದ ಮೇಲೆ ಖಾಸಗಿ ಸಂಸ್ಥೆಯವರ, ಖಾಸಗಿ ಕಾಲೇಜಿನವರ ಒತ್ತಡ ಸ್ವಾಭಾವಿಕವಾಗಿ ಇದ್ದೇ ಇರುತ್ತೆ. ಸೊ ಅದು ಈ ಸಂದರ್ಭದಲ್ಲಿ ಒಂದು ನ್ಯಾಯ ಇರ್ಬೋದು ಕೂಡ. ಯಾಕಂತ ಹೇಳಿದ್ರೆ ಬಹುತೇಕ ಖಾಸಗಿ ಕಾಲೇಜಿನವರಿಗೆ ಅನ್ಲೆಸ್ ಫೀಸ್ ಬರದಿದ್ದರೆ ಏನು ರೆಗ್ಯುಲರ್ ಕ್ಲಾಸ್ ಅಥವಾ ಇಡೀ ಒಂದು ಕಾಲೇಜನ್ನು ರನ್ ಮಾಡೋದು ಕೂಡ ತುಂಬ ಕಷ್ಟದ ವಿಚಾರವೇ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಬಹುಶಃ ರೆಗ್ಯುಲರ್ ಏನು ಕ್ಲಾಸ್ ನಡೆದರೇ ನಾನು ಹೇಳುವಂಥದ್ದು ಮತ್ತೆ ಈ ಖಾಸಗಿ ಕಾಲೇಜಿನ, ಖಾಸಗಿ ಶಾಲೆಯವರ ವ್ಯವಸ್ಥೆಗಳು ಒಂದು ರೀಟ್ರ್ಯಾಕ್ಗೆ ಬರ್ತದೋ ಏನೋ, ಏನು ಹೇಳ್ತೀರಿ? ಆಫ್ಲೈನ್ ಮಾಡಿದ್ರೆ ಸೊ ಆ ಒಂದು ಏನು ಸಮಸ್ಯೆ ಇತ್ತು ಅದು ಸ್ವಲ್ಪ ಮಟ್ಟಿಗಾದ್ರೂ ಸಾಲ್ವ್. ಯಾಕೆಂದ್ರೆ ಈಗ ಫೀಸ್ ಕಟ್ಟುವಾಗ ಕೊರೋನಾ ಬರುವ ಮೊದಲೇ ಕೆಲವು ಬಡ ಮಕ್ಕಳಿಗೆ ಅವರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಫೀಸ್ ಕಟ್ತಿದ್ರು. ಇನ್ಸ್ಟಾಲ್ಮೆಂಟ್ ಅಲ್ಲಿ ಈಗ ಕೊರೋನಾ ಬಂದ ನಂತರ ಅಡ್ಮಿಷನ್ ಮಾಡಿದ್ದಾರೆ, ಅವರು ರಿಜಿಸ್ಟರ್ ಮಾಡಿದ್ದಾರೆ, ಬಟ್ ಇನ್ಸ್ಟಾಲ್ಮೆಂಟ್ ಕಟ್ಲಿಕ್ಕೆ ಕೂಡ ಕಷ್ಟ ಆಗ್ತಿದೆ. ಅವ್ರು 6 ತಿಂಗಳು ಕೇಳ್ತಿದ್ದಾರೆ, 8 ತಿಂಗಳು ಕೇಳ್ತಾರೆ. ಸೊ ಅವಾಗ ಏನ್ ಮಾಡುದು ಸರ್? ಅವಾಗ ಸಂಬಳ ಕೊಡ್ಬೇಕಲ್ಲ ಮ್ಯಾನೇಜ್ಮೆಂಟ್ ಅವರಿಗೆ. ಆ ಒಂದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ತದೆ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಅಡ್ಮಿಷನ್ ಆಗ್ತಾ ಇಲ್ಲ. ಯಾಕೆಂದ್ರೆ ಮೊದಲೇ ಅವರಿಗೆ ಕೆಲಸ ಇಲ್ಲ, ಸಂಬಳ ಇಲ್ಲ, ಎಲ್ಲರೂ ಪ್ರಿಫರ್ ಮಾಡೋದು ಅದು ಗೌರ್ಮೆಂಟ್ ಕಾಲೇಜ್. ಗೌರ್ಮೆಂಟ್ ಕಾಲೇಜಿಗೆ ಸೀಟ್ ಫುಲ್ ಆಗ್ತದೆ. ಈ ಪ್ರೈವೇಟ್ ಕಾಲೇಜಿಗೆ ಬರುವಾಗ ಅಲ್ಲಿ ಸೀಟ್ ಫುಲ್ ಇರೋದಿಲ್ಲ. ಮತ್ತೆ ಲೋಕಲ್ ಹೋಗ್ತಾ ಇದ್ದಾರೆ, ಲೋಕಲ್ ಹೋಗ್ತದೆ. ಈಗ ಒಂದು ಸ್ಟ್ರೀಮ್ ಅಂದ್ರೆ ಕಾಂಬಿನೇಷನ್ ಬಿಕಾಮ್ ಅಲ್ಲಿ ಎಲ್ಲಿದ್ರು 3 ಬ್ಯಾಚ್ ಇದ್ರೆ ಇವಾಗ 2 ಬ್ಯಾಚ್ ಆಗ್ತದೆ. ಸೊ ಅವಾಗ ಒಂದು ಮ್ಯಾನೇಜ್ಮೆಂಟ್ಗೆ ಒಂದು ಹಣದ ಸಮಸ್ಯೆ ಬರ್ತದೆ. ಆ ಯಾರೆಲ್ಲ 3rd ಬ್ಯಾಚ್ಗೆ ಹೋಗ್ತಾರೋ ಲೆಕ್ಚರ್ಸ್ಗೆ ಅವರ ಜಾಬ್ ಕೂಡ ಹೋಗ್ತದೆ. ನೆಕ್ಸ್ಟ್ ಅವರಿಗೆ, ಅವರ ಮನೆಯವರಿಗೆ ಏನು ಸಮಸ್ಯೆ ಕೂಡ ಉಂಟಾಗ್ತದೆ. ಸೊ ಆದ ಕಾರಣ ಇದೆಲ್ಲ ಸರಿ ಮಾಡ್ಬೇಕಾದ್ರೆ ಸರ್ಕಾರ ಕೂಡ ಏನಾದ್ರೂ ಒಂದು ವಹಿಸಲೇಬೇಕು. ಮತ್ತೆ ಇನ್ನೊಂದು, ಯಾಕಂತ ಹೇಳಿದ್ರೆ ಈಗ ಒಂದು 7 ತಿಂಗಳಿಂದ ಒಬ್ಬ ಏನು ಫಸ್ಟ್ ಇಯರ್ ಅಲ್ಲಿ ಇರುವ ವಿದ್ಯಾರ್ಥಿ ಒಂದು ಏನೋ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗಿ, ಅಥವಾ ಸೆಕೆಂಡ್ ಇಯರ್ ಅಲ್ಲಿ ಇರುವವನು, ಈಗ ಸಾಮಾನ್ಯವಾಗಿ 3rd ಇಯರ್ ಅಥವಾ ಲಾ ಆದರೆ 5th ಇಯರ್ ಮುಗಿಸಿಕೊಂಡು ಅವರು ಏನಾದರೂ ಜಾಬ್ ಹುಡುಕಿಕೊಂಡು, ಉದ್ಯೋಗ ಹುಡುಕಿಕೊಂಡು, ಅರೆಕಾಲಿಕ ಉದ್ಯೋಗ ಹುಡುಕಿಕೊಂಡು ಹೋಗುವಂಥದ್ದು ಇದ್ದೇ ಇರುತ್ತೆ. ಇದೊಂದು ಇಂದು ಆಕಸ್ಮಿಕ ಉಂಟಾದ್ರಿಂದ ಈಗ ಮಧ್ಯದಲ್ಲಿ ಫಸ್ಟ್ ಇಯರ್ನವನು ಏನೋ ಒಂದು ಉದ್ಯೋಗಕ್ಕೆ ಸೇರಿಕೊಂಡಿರ್ತಾನೆ, ಸಣ್ಣ ಮಟ್ಟಿನ ಆದಾಯ ಬಂದಿರುತ್ತೆ, ಅಥವಾ ಎಲ್ಲರಿಗೂ ಉದ್ಯೋಗ ಸಿಕ್ಕಿರುತ್ತೆ ಅಂತ ಅಲ್ಲ, ಅವನು ಮತ್ತೆ ತರಗತಿಗೆ ಬರ್ಲಿಕ್ಕೆ ಸಾಧ್ಯ ಉಂಟಾ ಸರ್? ಆ ಪಾಯಿಂಟ್ ಹೇಳ್ಬೇಕಂತಿದ್ದೆ. ಸೊ ಒಬ್ರು ಪರಿಚಯದವರೇ, ಅವರು ಫಸ್ಟ್ ಇಯರ್ ಅಲ್ಲಿ ಇದ್ರು, ಫಸ್ಟ್ ಇಯರ್ PG ಮಾಡ್ತಿದ್ರು. ಸೊ 3, 4, 5, 6 ತಿಂಗಳು ಆಯ್ತಲ್ಲ. ಸೊ ಅವ್ರೇನು ಮಾಡಿದ್ರು, ಸೊ ಫೀಸ್ ಕಟ್ಟಬೇಕು, ನೆಕ್ಸ್ಟ್ ಇಯರ್ಗೆ ಫೀಸ್ ಕಟ್ಟಬೇಕು, ನಾವು ಕೆಲ್ಸಕ್ಕೆ ಹೋಗ್ತೇವೆ, ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ. ಸೊ ಅವ್ರು ಜಾಯಿನ್ ಆಗುವಾಗ ಅವ್ರಿಗೊಂದು ನೋಟಿಫಿಕೇಶನ್ ಬಂತು, ನಿಮ್ಗೆ ಕೂಡ ಎಕ್ಸಾಮ್ ಇರ್ತದೆ, ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಅಂತೆ.
ಆಮೇಲೆ 1-2 ತಿಂಗಳು ಪುನಃ ಗ್ಯಾಪ್ ಆಯ್ತು. ಸೊ ಅವರಿಗೆ ಆ ಒಂದು ಸಮಸ್ಯೆ ಕೊಡೋದು, ನಾವು ಜಾಯಿನ್ ಆಗ್ಬೇಕವಾ ಬೇಡ, ಅದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಸೊ ಹೀಗಿರುವಾಗ ಅವ್ರು ಫೀಸ್ ಕಟ್ಲಿಕ್ಕೆ ಕೂಡ ಆಗುದಿಲ್ಲ. ಮತ್ತೆ ನೀವು ಹೇಳಿದಾಗೆ ಯಾರೆಲ್ಲ ಜಾಬ್ಗೆ ಹೋಗ್ತಾರೆ, ಒಮ್ಮೆ ಹಣದ ರುಚಿ ಸಿಕ್ಕಿದ್ಮೇಲೆ, ಸಪೋಸ್ ಈಗ ಏನಾದ್ರು ಒಂದು ಒಳ್ಳೆ ಜಾಬ್ ಸಿಕ್ತವರಿಗೆ 10,000 50,000 ಸ್ಟಾರ್ಟಿಂಗ್ ಸಿಗ್ತಿಲ್ಲ, ಮನೆಯಲ್ಲಿ ಸಮಸ್ಯೆ ಇದ್ರೆ, ಸೊ ಅವ್ರು ಏನ್ ಮಾಡ್ತಾರೆ, 7 ತಿಂಗಳ ಗ್ಯಾಪ್ ಆಯ್ತು, ಸೊ 3 ತಿಂಗಳಿಂದ ಕೆಲಸ ಹೋಗ್ತಾ ಇದ್ರೆ ಅವ್ರು ಅದನ್ನ ಕಂಟಿನ್ಯೂ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಆನ್ಲೈನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ರೆ ಅವ್ರನ್ನ ಏನ್ ಮಾಡ್ತಾರೆ, ಮೊಬೈಲ್ ಆನ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ಬಂದು ಏನಾದ್ರು ಅಟೆಂಡೆನ್ಸ್ ಇದ್ರೆ ಅಟೆಂಡೆನ್ಸ್ ಕೊಟ್ಟು ಬಿಡ್ತಾರೆ ಲಾಸ್ಟಿಗೆ, ಅದು ಕೂಡ ಕೊಡ್ಲಿಕ್ಕೆ. ಸೊ ಆ ಒಂದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ತದೆ. ಸೊ ಆಫ್ಲೈನ್ ಬಂದ್ರೆ ನಮ್ಗೆ ಈಗ ಆನ್ಲೈನ್ ಆಫ್ಲೈನ್ ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಸೊ ನಾಲೆಜ್ ಸಿಕ್ಕಿದ್ರೆ ಮಾತ್ರ, ಬಹುಮುಖ್ಯ ವಿಚಾರ. ನಾಲೆಜ್ ಯಾವಾಗ ಸಿಗ್ತದೆ, ಶಿಕ್ಷಣವನ್ನು ಪ್ರಾಮಾಣಿಕವಾಗಿ ಕೊಡ್ಬೇಕು. ಸೊ ನಾವು ಯಾವಾಗ ಫೇಸ್ ಟು ಫೇಸ್ ಮಾಡ್ತೀವೋ ಅವಾಗ ರೀಚ್ ಆಗ್ತದೆ. ಯಾಕಂದ್ರೆ ಈಗ ಆನ್ಲೈನ್ ಮಾಡುವಾಗ ನೀವು ನಮ್ಗೆ ಕ್ಲಾಸ್ ಮಾಡಿದ್ರೆ ಗೊತ್ತಾಗುದಿಲ್ಲ, 10 ಗಂಟೆಯಿಂದ 11 ಗಂಟೆಗೆ ಕ್ಲಾಸ್ ಮುಗೀತು. ಅದೇ ನೀವು ಆಫ್ಲೈನ್ ಆದ್ರೆ ನೀವು ಕ್ಲಾಸ್ ಮಾಡ್ತಿರೋವಾಗ ಯಾರಾದ್ರೂ ಒಂದು ಉಪದ್ರ ಮಾಡಿದ್ರೆ ಅವ್ರಿಗೆ ಬೈತು, ಅವ್ರಿಗೆ ಏನಾದ್ರೂ ಒಂದು ವರ್ಕ್. ಬಟ್ ಪ್ರಧಾನಿಯಿಂದ ಹಿಡಿದು ಎಲ್ಲರೂ ಹೇಳಿದ ಒಂದು ಮಾತು ಉಂಟು, ಕೊರೋನಾದ ಜೊತೆಗೆ ಬದುಕುವಂತದ್ದು. ಆ ರೀತಿ ಕೂಡ ಹೇಳ್ತಾರೆ, ಪುನಃ ಬೇಡ ಕೂಡ ಹೇಳ್ತಾರೆ ಕ್ಲಾಸ್ ಸ್ಟಾರ್ಟ್ ಮಾಡೋದು. ಸೊ ಯಾವ್ದಾದ್ರು ಒಂದು ಸ್ಪಷ್ಟ ನಿರ್ಧಾರ ಆತೆ. ಬಟ್ ಇಲ್ಲ, ಓಕೆ, ನಾವೀಗ ಸಂವಾದವನ್ನು ಮುಗಿಸುವ ಒಂದು ಏನಂತ ಹೇಳಿದ್ರೆ, ಇಂಥ ಒಂದು ಕಾರ್ಡ್ ಬಿಸಾಡಿ ಇಲ್ಲಿ ಒಂದು ಪಲ್ಸನ್ನು, ಜನರ ಪಲ್ಸನ್ನು, ವಿದ್ಯಾರ್ಥಿಗಳ ಪಲ್ಸನ್ನು, ಮ್ಯಾನೇಜ್ಮೆಂಟ್ನವರ ಪಲ್ಸನ್ನು ಸರ್ಕಾರ ಇಲ್ಲಿ ಬಹುಶಃ ನೋಡ್ತಾ ಉಂಟು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಇದು ಕೊಟ್ರೇಶ್ ಅವರು ವಿದ್ಯಾರ್ಥಿಯಾಗಿ ಅವರು ಆರೋಗ್ಯದ ದೃಷ್ಟಿಯಿಂದ ಹೇಳುವಾಗ ಅವರು ಹೇಳ್ತಾರೆ, ನಾನು ಆನ್ಲೈನ್ ಕ್ಲಾಸನ್ನು ಇಷ್ಟಪಡ್ತೇನೆ ಅಂತ. ಆದರೆ ಆ್ಯಸ್ ಎ ಸ್ಟೂಡೆಂಟ್ ಆಗಿ, ಒಬ್ಬ ಸಣ್ಣ ವಯಸ್ಸಿನ ಅಥವಾ ಯುವಕರಾಗಿ ಅಥವಾ ವಿದ್ಯಾರ್ಥಿಯಾಗಿ ಆಲೋಚನೆ ಮಾಡ್ತಾರೆ, ಒಮ್ಮೆ ಕಾಲೇಜಿಗೆ ಹೋದರೆ ನನ್ನೆಲ್ಲ ದೋಸ್ತಿಗಳನ್ನು, ಫ್ರೆಂಡ್ಸನ್ನು ಭೇಟಿ ಆಗಲಿಕ್ಕೆ ಆಗುತ್ತೆ ಅಂತ. ಸೊ ನೋಡಿ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಾಧ್ಯತೆಗಳಿರುತ್ತೆ. ಎಲ್ಲ ಕಾಲೇಜಲ್ಲಿ ನವೆಂಬರ್ 17ಕ್ಕೆ ಎಲ್ಲ ಕಾಲೇಜುಗಳು ಭರ್ತಿ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಭರ್ತಿ ಅಲ್ಲದಿದ್ದರೂ ಒಂದು 80% ವಿದ್ಯಾರ್ಥಿಗಳಾದರೂ ಬಂದೇ ಬರ್ತಾರೆ, ಕೊರೋನಾವೋ ಮತ್ತೊಂದೋ ಇನ್ನೊಂದೋ ಮರೆತು ಬಿಟ್ಟು. ಆನಂತರ ಸ್ವಾಭಾವಿಕವಾಗಿ ಕಾಲೇಜುಗಳು ಅಥವಾ ವಿದ್ಯಾರ್ಥಿಗಳು ಈ ಆನ್ಲೈನ್ ಬೇಡ, ರೆಗ್ಯುಲರ್ ಕ್ಲಾಸೇ ಇದ್ದರೆ ಒಳ್ಳೆಯದು ಅಂತ ಬಹುಶಃ ಮನಸ್ಸು ಮಾಡಬಹುದು. ಮನಸ್ಸು ಮಾಡಿದರೆ ನೀವು ಹೇಳಿದಾಗೆ ಸ್ವಾಭಾವಿಕವಾಗಿ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಬಟ್ ನಿಮ್ಮ ಮ್ಯಾನೇಜ್ಮೆಂಟ್ನವರ ಸಮಸ್ಯೆ ಒಂದು ಮುಗಿದೋಗುತ್ತೆ. ಇಲ್ಲಿ ಸಂಬಳ ಕೊಡುವಂಥದ್ದು, ಕಾಲೇಜ್ ರನ್ ಮಾಡುವಂಥದ್ದು ಸಮಸ್ಯೆ ಇರುವುದಿಲ್ಲ. ಆದ್ರೆ ಸಮಸ್ಯೆ ಇರುವಾಗ ಎಲ್ಲಿಯಾದ್ರೂ ನಮ್ಮ ಗ್ರಹಚಾರಕ್ಕೆ ಸ್ಪ್ರೆಡ್ ಆಗಿ ಅನಾಹುತಗಳಾದ್ರೆ ಅದು ಮಾತ್ರ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಬಟ್ ಅಲ್ಲೂ ಒಂದು ನಾವು ಎಲ್ಲರೂ ಹೇಳಿಕೊಂಡು ಬರುವಂಥದ್ದು, ಎಲ್ಲ ಸಂಶೋಧನಾ ಮಾಡ್ತಾ ಇರೋರು, ರಿಸರ್ಚ್ ಮಾಡ್ತಾ ಇರೋರು, ವೈದ್ಯರುಗಳು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ಒಂದಷ್ಟು ಜಾಗರೂಕತೆಯನ್ನು ಪಾಲಿಸಿದರೆ, ಸೋಷಿಯಲ್ ಡಿಸ್ಟೆನ್ಸ್, ಸ್ಯಾನಿಟೈಸೇಷನ್ ಮಾಡಿಕೊಳ್ಳುವಂಥದ್ದು, ಮಾಸ್ಕ್ ಧರಿಸಿಕೊಳ್ಳುವಂಥದ್ದು ಮಾಡಿಕೊಂಡ್ರೆ ನಾವು ಕೊರೋನಾವನ್ನು ಗೆಲ್ಬಹುದು ಅಂತ. ಮತ್ತು ವಾಸ್ತವವಾಗಿ ನಾವು ಕೂಡ ಎಲ್ಲ ಕಡೆ ನೋಡಿರುವಂಥದ್ದೇ, ತೀರಾ ವೃದ್ಧ ವಯಸ್ಸಿನವರು ಅಥವಾ ಆಲ್ರೆಡಿ ಬೇರೆ ದೈಹಿಕ ಅಥವಾ ದೇಹದ ಒಳಗಡೆ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಇದ್ದವರಿಗೆ ಮಾತ್ರ ಇದೊಂದು ಉಲ್ಬಣ ಆಗ್ತದೆ. ಮತ್ತು ಯಾಕಂದರೆ ಕೊರೋನಾದ ಬಗ್ಗೆ ನಮ್ಮ ಮಾಧ್ಯಮಗಳು ಭಯಂಕರವಾಗಿ ಅದನ್ನು ಭೀತಿಯನ್ನು ಸೃಷ್ಟಿ ಮಾಡಿದೆ ಅನ್ನುವಂಥ ಒಂದು ಮಾತು ಕೂಡ ಉಂಟು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂವಾದವನ್ನು ಮುಗಿಸುವ ಹೊತ್ತಲ್ಲಿ ನಾನು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿ ಕೊಟ್ರೇಶ್ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೊಟ್ರೇಶ್ ಅವರೇ, ಜೊತೆಗೆ ಉಪನ್ಯಾಸಕರಾಗಿರುವಂಥ ಅರುಣ್ ಕುಮಾರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿಯಾಗಿ MG ಹೆಗ್ಡೆ ಅವರಿಗೆ ಕೂಡ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಈ ಒಂದು ಸಂವಾದವನ್ನು ನಾವು ಇಲ್ಲಿ ಮುಗಿಸ್ತಾ ಇದ್ದೇವೆ. ಬಟ್ ಇವರೆಲ್ಲ ಹೇಳಿದಾಗೆ ಒಂದಷ್ಟು ಗೊಂದಲಗಳು ಖಂಡಿತವಾಗಿದೆ, ಸ್ವಾಭಾವಿಕವಾಗಿ. ಯಾಕಂದರೆ ಸರ್ಕಾರ ಇನ್ನೇನೋ ತುರ್ತಾಗಿ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. ಆರಂಭದಲ್ಲೇ ಕೊಟ್ರೇಶ್ ಅವರು ಕೂಡ ಕೇಳಿದರು, ನವೆಂಬರ್ 17ನೇ ತಾರೀಕೆ ಯಾಕೆ ಅಂತ. ಸೊ ಬಹುಶಃ ಒಂದಷ್ಟು ಹಬ್ಬಗಳು, ಹರಿದಿನಗಳು, ದೀಪಾವಳಿ ಎಲ್ಲ ಮುಗಿದ ನಂತರವೇ ಸರ್ಕಾರ ಕೂಡ ನಿರ್ಧಾರ ಮಾಡಿರಬಹುದು. ನೋಡುವ, ಬಹುಶಃ ಗೊಂದಲಗಳಿಗೆ ತೆರೆ ಬಿದ್ದು ರೆಗ್ಯುಲರ್ ಕ್ಲಾಸ್ಗಳು ಆರಂಭವಾಗುವಂಥ ದಿನಗಳು ಬರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಈ ಒಂದು ಸಂವಾದವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.